ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ, 27ನೇ ಅಧ್ಯಾಯ, ಕೊನೆಯ ಶ್ಲೋಕ, 30ನೇ ಶ್ಲೋಕ. ಯದಾ ನ ಯೋಗ ಉಪಚಿತ ಸುಚೇತೋ ಮಾಯಾಸು ಸಿದ್ಧಸ್ಯ ವಿಸಜ್ಜತೆ ಅಂಗ ಅನನ್ಯ ಹೇತುಷು ಅತಮೇ ಗತಿ ಸ್ಯಾತ್ ಆತ್ಯಂತಿಕಿ ಯತ್ರ ನ ಮೃತ್ಯುಹಾಸ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣ ಅರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಪರಿಪೂರ್ಣ ಯೋಗಿಯ ಗಮನವು ಬಹಿರಂಗ ಶಕ್ತಿಯ ಅಭಿವ್ಯಕ್ತಿಯಾದ ಯೋಗ ಸಿದ್ಧಿಯ ಉಪ ಉತ್ಪನ್ನಗಳ ಕಡೆಗೆ ಎಂದಿಗೂ ಆಕರ್ಷಿತವಾಗದಾಗ ನನ್ನತ್ತ ಎಣಿಸಲಾಗದಷ್ಟು ಪ್ರಗತಿ ಸಾಧಿಸುತ್ತಾನೆ ಮತ್ತು ಹಾಗೆ ಮೃತ್ಯು ಅವನನ್ನು ನಿಯಂತ್ರಿಸಲಾರದು. ಕೃಷ್ಣ ಚೈತನ್ಯ. ಓಕೆ, ಇಲ್ಲಿ ಈಗ 2 ರೀತಿಯ ಯೋಗಿನವರಿದ್ದಾರೆ. ಒಂದು ಓಕೆ, ಯಾವುದು 2 ರೀತಿಯ ಯೋಗಿನವರು? ಯಾರು ಹೇಳ್ತೀರಿ? ಎಸ್, 2 ರೀತಿಯ ಯೋಗಿನವರು. ಒಂದು ಭಕ್ತಿ ಯೋಗ ಮತ್ತೆ ಇನ್ನೊಂದು ಅಷ್ಟಾಂಗ ಯೋಗ. 2 ರೀತಿಯ ಯೋಗಿನವರು, ಒಂದು ಭಕ್ತಿ ಯೋಗದವರು, ಇನ್ನೊಬ್ರು ಅಷ್ಟಾಂಗ ಯೋಗದವರು. ಎಸ್, ಬೇರೆಯವರು ಹೇಳ್ಬೋದಾ? ಯೋಗಿ, ಆಧ್ಯಾತ್ಮಿಕ ಯೋಗಿ, ಹಾ, ಭೌತಿಕ ಯೋಗಿ. ಎಸ್, ಬೇರೆಯವರು? ಎಸ್, ಮಧುಮೈ ಕೃಷ್ಣಕಾಂತ ದೇವಿ. ದೀರ್ಘಕಾಲ ಸಾಧನೆ ಮಾಡಿದ ಯೋಗಿಗಳು, ಅಲ್ಪಕಾಲ ಸಾಧನೆ ಮಾಡಿದ. ಓಕೆ, ಎಸ್, ಭಕ್ತಿ ಮಧುಮೈ. ಯೋಗಿ. ಹಾ, ಹರೇ ಕೃಷ್ಣ ಪ್ರಭುಜಿ. ಒಂದು ಭಕ್ತಿ ಯೋಗಿ, ಭಕ್ತಿ ಸೇವೆಯಲ್ಲಿ ಇರುವವರು. ಇನ್ನೊಂದು ಹಠಯೋಗಿ ಅಥವಾ ಅಷ್ಟಾಂಗ ಯೋಗಿ. ಅವರು ಓಕೆ, ಇಲ್ಲಿ ಯಾವುದನ್ನು ಕಪಿಲ ಮುನಿ ಯಾರನ್ನು ಹೇಳ್ತಾ ಇದ್ದಾರೆ ಇಲ್ಲಿ? ಅಷ್ಟಾಂಗ ಯೋಗಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಅವರದು ಏನು ಸಾಧನೆ ಅವ್ರದ್ದು ಅಷ್ಟಸಿದ್ಧಿ ಸಾಧನೆ ಮಾಡೋರ ಬಗ್ಗೆ ಹೇಳ್ತಾ ಇದ್ದಾರೆ. ಆದ್ರೆ ಇವರು ಭಕ್ತಿ ಯೋಗಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರಭುಜಿ. ಓಕೆ, ಫಸ್ಟಿಗೆ ನಾವು ಅದೊಂದು ಹೇಳಿಬೇಕು ಎಂತ ವಿಷಯ ಅಂತ, ಮತ್ತೆ ನಾವು ಒಳಗೆ ಹೋಗ್ಬೇಕು. ಒಟ್ಟು ಯೋಗಿ ಅಲ್ಲ. ಓಕೆ, ಹಾಗಾಗಿ ನೋಡಿ, 2 ರೀತಿಯ ಯೋಗಿ ಅಂದ್ರೆ, ಒಂದು ಯೋಗಿ ಸಿದ್ಧಿ ಪಡೆಯುವಂತ ಯೋಗಿ. ಇಲ್ಲಿ ಹೇಳಿದ್ದಾರೆ ಪ್ರಭುಪಾದ ಭಾವಾರ್ಥದಲ್ಲಿ, ಅನಿಮ ಲಗಿಮ, ಸಣ್ಣದಾಗುವಂಥದ್ದು, ದೊಡ್ಡದಾಗುವಂಥದ್ದು, ಇನ್ನೊಂದು ಬೇರೆ ಬೇರೆ ಸಿದ್ಧಿಗಳು. ಇನ್ನೊಂದು ಯೋಗಿ ಅಂತಂದ್ರೆ, ಈಗ ಇಲ್ಲಿ ಕಪಿಲ ಹೇಳುವಂಥದ್ದು ಎಂತ? ಕಪಿಲ ಹೇಳುವಂತ ಯೋಗಿ ಅಂತಂದ್ರೆ ಅವನಿಗೆ ಯಾವುದೇ ಈ ಅನಿಮ ಲಗಿಮ ಇದರ ಮೇಲೆ ಆಕರ್ಷಣೆ ಇಲ್ಲ ಅಂತ. ಅವನಿಗೆ ಸಿದ್ಧಿಗಳ ಮೇಲೆ ಆಕರ್ಷಣೆ ಇಲ್ಲ. ಹಾಗಾಗಿ ಇಲ್ಲಿ ಪರ್ಫೆಕ್ಟ್ ಯೋಗಿ ಬಗ್ಗೆ ಹೇಳುವಂಥದ್ದು. ಪರ್ಫೆಕ್ಟ್ ಯೋಗಿ ಅಂದ್ರೆ ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದ 42ನೇ ಶ್ಲೋಕ, ಯೋಗಿ ನಾಮಪಿ ಸರ್ವೇಶ ಮದ್ಗತೆ ಅಂತರಾತ್ಮನ ಶ್ರದ್ಧವಾನ್ ಭಜತೆ ಯೋ ಮಾಂ ಸಮೇ ಯುಕ್ತಾತ್ಮೋ ಮತ. ಯಾರು ನನ್ನಲ್ಲಿ ಅಚಲವಾದ ನಂಬಿಕೆ ಇಟ್ಟು, ಯಾರು ನನ್ನನ್ನೇ ಪೂಜೆ ಮಾಡ್ತಾನೆ, ಯಾವುದಲ್ಲಿ? ದಿವ್ಯವಾದ ಸೇವೆಯಲ್ಲಿ, ಅವ ಟಾಪ್ ಮೋಸ್ಟ್ ಯೋಗಿ ಅಂತ ಹೇಳಿದ್ದಾರೆ. ಟಾಪ್ ಮೋಸ್ಟ್ ಯೋಗಿ. ಹಾಗೆ ನಿಜವಾದ ಯೋಗಿ ಅಂದ್ರೆ ಯಾರು? ಅವನಿಗೆ ಎಂತ ಸಿದ್ಧಿ ಬೇಡ, ಯಾವುದು ಏನು ಬೇಡ. ಈಗ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು ಎಂತ? ನ ಧನಂ ನ ಜನಂ ನ ಸುಂದರೇ ಕವಿತಾ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ
ಭಾವದ ಭಕ್ತಿರೇತು ಕಿ ತ್ವಯಿ ನ ಧನಂ, ನಮ್ಗೆ ಧನ ಬೇಡ, ಚಿದನ ಬೇಡ, ಹಣ, ಮಣಿ 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 ಸ್ವೀಟ್ ಧನ ಅದು ಬೇಡ. ನ ಜನಂ, ನನಗೆ ಫಾಲೋವರ್ಸ್ ಬೇಡ. ಸುಂದರಿ, ನನ್ನ ಸುಂದರ ಸ್ತ್ರೀ ಕೂಡ ಬೇಡ. ಮತ್ತೆ ಎಂತ ಬೇಕು? ನನಗೆ ಜನ್ಮ ಜನ್ಮದಲ್ಲಿ ನನ್ನ ಭಕ್ತಿ ಸೇವೆ ಬೇಕು. ಆದ್ರೆ ಸಿದ್ಧಿ ಪಡೀಲಿಕ್ಕೆ ಹೋಗುವಂತ ಯೋಗಿಗೆ ಎಂತ ಬೇಕು? ಯಾರು ಹೇಳ್ತೀರಿ? ಈಗ ಹಿಮಾಲಯಕ್ಕೆಲ್ಲ ಹೋಗ್ತಾರೆ ಸಿದ್ಧಿ ಪಡೆಯುವಂತ ಯೋಗಿನವರು. ಅವರು ಅಷ್ಟಾಂಗ ಪ್ರೋಸೆಸ್ ಮಾಡೋದು, ಆದ್ರೆ ಅದು ಫುಲ್ ಕಂಪ್ಲೀಟ್ ಮಾಡಿದ ಲಾಸ್ಟಿಗೆ ಸಮಾಧಿ ಭಗವಂತನಲ್ಲಿ ಆಗ್ಬಹುದು, ಅದು ಬೇರೆ ವಿಷಯ. ಓಕೆ, ಈಗ ಅವರಿಗೆ ಎಂತ ಇಚ್ಛೆ ಇರ್ತದೆ ಆ ಯೋಗಿನವರಿಗೆ? ಅಂದ್ರೆ ಆ ಸಿದ್ಧಿಗಳನ್ನ ಪಡ್ಕೊಂಡು ಬೇರೆಯವ್ರಿಗೆ ಅದನ್ನ ತೋರ್ಸೋ ಆಸೆ ಇರುತ್ತೆ ಅವ್ರಿಗೆ. ಓಕೆ, ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗೋದು. ಸಿದ್ಧಿಯಲ್ಲಿ ಉನ್ನತ ಮಟ್ಟದ ಸಿದ್ಧಿ ಯಾವುದು? ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಭಗವಂತನ ಸಾಕ್ಷಾತ್ಕಾರ ಕೊನೆಗೆ. ಉನ್ನತ ಸಿದ್ಧಿ ಬ್ರಹ್ಮನ್ ಗುರುಜಿ, ಬ್ರಹ್ಮನ್ ಬ್ರಹ್ಮನ್ ಭಕ್ತಿ ಸೇವೆ, ಮುಕ್ತಿ ಪ್ರಭುಜಿ. ಮುಕ್ತಿ. ಭಕ್ತಿ ಸೇವೆ, ಭಗವಂತನ ಪ್ರೇಮ, ಗೋಲೋಕಕ್ಕೆ ಹೋಗುವುದು. ಸಿದ್ಧಿ ಮಾಡುವವರು ಬ್ರಹ್ಮ ಜ್ಯೋತಿಲಿ ಲೀನ ಆಗ್ಲಿಕ್ಕೆ ಬಯಸ್ತಾರೆ. ತುಂಬಾ ವರ್ಷ ಭಕ್ತರ ಸಾನ್ನಿಧ್ಯ. ಓಕೆ, ಎಸ್. ಬೇರೆಯವರು ಎಂತ ಸಿದ್ಧಿ? ಈ ಸಿದ್ಧಿ ಅಂದ್ರೆ ಎಂತ? ಫಸ್ಟ್ ಆಫ್ ಆಲ್ ನಮ್ಗೆ ಅರ್ಥ ಆಗ್ಬೇಕು ಸಿದ್ಧಿ. ಆಕ್ಚುಲಿ ಟಾಪ್ ಮೋಸ್ಟ್ ಸಿದ್ಧಿ ಅಂತ. ಹಾ, ಮೋಕ್ಷ ಪಡಿಲಿಕ್ಕೆ ನೋಡುದು ಪ್ರಭು. ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದು, ಭಗವಂತನ ಅರ್ಥ ಮಾಡಿಕೊಳ್ಳುವಂಥದ್ದು. ಓಕೆ, ಅದು ಟಾಪ್ ಮೋಸ್ಟ್ ಸಿದ್ಧಿ. ಎಸ್. ಬೇರೆಯವರು ಯಾವ್ದು ಹೇಳ್ಬೋದಾ ಟಾಪ್ ಮೋಸ್ಟ್ ಸಿದ್ಧಿ ಅಂತ? ಶುದ್ಧ ಭಕ್ತರ ಸಂಘ. ಪ್ರೇಮ ಪಡೆಯುವುದು. ಬ್ರಹ್ಮನ್ ಜ್ಞಾನ, ಭಗವಂತನ ಶುದ್ಧ ಪ್ರೇಮ. ಭಗವಂತನ ಸಾಮೀಪ್ಯ ಗಳಿಸೋದು. ಸಿದ್ಧಿ ಯೋಗಿಗಳ ಸಿದ್ಧಿ ಅಂದ್ರೆ ಅವ್ರು ಎಣಿಸಿದ್ದನ್ನ ಮಾಡಕ್ ಆಗುವಂತದ್ದನ್ನ ಪಡ್ಕೊಳ್ಳೋದು ಅಂತ ಅನ್ಕೊಂಡಿದೀನಿ ಗುರುಗಳು. ತಾವ್ ಏನ್ ಎಣಿಸ್ಕೊಂಡ್ರು ಅದನ್ನ ಮಾಡಕ್ಕೆ ಸಾಧ್ಯ ಮಾಡ್ಕೊಳ್ಳೋದೆ. ಅಲ್ಲ, ಇದನ್ನೆಲ್ಲ ಯಾಕೆ ಪಡೆಯುವ ಸಿದ್ಧಿ? ಯೋಗಿನವರೆಲ್ಲ ಇಂಥ ಸಿದ್ಧಿಗಳನ್ನು ಯಾಕೆ ಪಡೆಯುವಂಥದ್ದು? ಯಾಕೆ ಅವರಿಗೆ ಎಂತ? ಅವರ ಎಕ್ಸ್ಪೆಕ್ಟೇಷನ್ ಎಂತ? ಅವರು ಅದನ್ನ ಸಂತೋಷ ಭಗವಂತನ ಪ್ರೀತಿ ಗಳಿಸ್ಲಿಕ್ಕೆ, ಜನರಿಗೆ ತೋರಿಸ್ತಾರೆ, ಭಗವಂತನ ಪ್ರೀತಿ ಪಾತ್ರ ಗಳಿಸ್ಲಿಕ್ಕೆ, ಜನರಿಗೆ ತೋರಿಸ್ತಾರೆ. ಫೇಮಸ್ ಆಗ್ಲಿಕ್ಕೆ ಪ್ರಭು. ಇಲ್ಲಿ ನೋಡಿ, ಕರೆಕ್ಟ್ ಇಲ್ಲಿ ನೋಡಿ, ಮಾತಾಡ್ಬೇಡಿ ಯಾರು ಕೂಡ. ಮಹತ್ತಿಗಿಂತ ಮಹತ್, ಗ್ರೇಟರ್ ಆಗ್ಲಿಕ್ಕೆ. ಈಗ ಈ ಎಲ್ಲ ಸಿದ್ಧಿ ಗಳಿಸುವ ಇಚ್ಛೆ ಅದು. ಈಗ ನಾವು ಪಾಯಿಂಟಿಗೆ ಬರುವ. ಈಗ ಯಶೋದೆ ಆಗ್ಲಿ, ಅರ್ಜುನ ಆಗ್ಲಿ, ರಾಧಾರಾಣಿ ಆಗ್ಲಿ, ಅವರಿಗೆ ಹನುಮಾನ ಆಗ್ಲಿ, ಇವರಿಗೆ ಭಗವಂತನಿಗಿಂತ ಗ್ರೇಟ್ ಆಗ್ಲಿಕ್ಕೆ ಇಚ್ಛೆ ಉಂಟಾ? ನಾನು ಕೇಳುವ ಪ್ರಶ್ನೆ. ಇಲ್ಲ, ಇಲ್ಲ ಪ್ರಭುಜಿ. ಓಕೆ, ಅವರಿಗೆ ಇಚ್ಛೆ ಇಲ್ಲ. ಈಗ ಅವ್ರು ಭಗವಂತನಿಗಿಂತ ಗ್ರೇಟ್ ಆಗಿದ್ದಾರಾ? ಆಗಿದ್ದಾರೆ. ಹೇಗೆ ಆಗಿದ್ದಾರೆ ಅಂದ್ರೆ ಹೇಗೆ ಆಗಿದ್ದಾರೆ? ಹನುಮಂತ ಸೇತುವೆ ಕಟ್ಲಿಲ್ಲ, ರಾಮ ಸೇತುವೆ ಕಟ್ಟಿದ, ಅವನು ಹಾರಿ ಹೋದ. ಭಗವಂತನ ದಾಸರಾಗಿ ದಾಸ್ಯ ಮನೋಭಾವ. ಧನ್ಯವಾದ. ನೋಡಿ ಹೇಗೆ ಅಂದ್ರೆ, ಈಗ ಎಲ್ಲ ಈ ಸಿದ್ಧಿ ಅವರಿಗೆ ಗ್ರೇಟ್ ಆಗ್ಬೇಕು. ಆದ್ರೆ ಭಕ್ತನಿಗೆ ಗ್ರೇಟ್ ಆಗುವಂತ ಇಚ್ಛೆ ಇಲ್ಲ, ಆದ್ರೆ ಅವ ಗ್ರೇಟ್ ಅಂತೆ. ಯಾಕೆಂದ್ರೆ ಇದು ಸ್ಪೆಷಾಲಿಟಿ. ಈಗ ಈ ದಾಮೋದರ ಅಷ್ಟಕಮಲ್ಲಿ ಸೆಕೆಂಡ್ ಪ್ಯಾರ. ಎಸ್. ರುದಂತ ಮುಹೋ ನೇತ್ರ ಯುಗ್ಮಾಮೃಜಂತಂ ಕಾರಂಬೋಜ ಯುಗ್ಮೇನ ಸತಂಕ ನೇತ್ರ
ಮುಹು ಶ್ವಾಸ ಕಂಪಾತ್ರಿರೇಖಾ ಕಂಠ ಸ್ಥಿತಾಗ್ರೈವಂ ದಾಮೋದರಂ ಭಕ್ತಿ ಬದ. ಅಂದ್ರೆ ಈ ಶ್ಲೋಕದ ಅರ್ಥ ಎಂತ ಅಂದ್ರೆ, ಕೃಷ್ಣ ಯಶೋದೆಯ ಬೆತ್ತಕ್ಕೆ ಎದರಿ ಕೂಗುವಂಥದ್ದು, ಒಂದು ಎಂತ ಹೇಳುವಂಥದ್ದು, ಶ್ವಾಸ ಕಂಪ ಇದೆಲ್ಲ ಇದಾಗ್ತದೆ ಹೆದರಿಕೆಯಲ್ಲಿ. ಈಗ ಇಲ್ಲಿ ಯಶೋದ ಗ್ರೇಟ, ಕೃಷ್ಣ ಗ್ರೇಟ, ಯಾರು ಗ್ರೇಟ್? ಯಶೋದ. ಯಾಕೆ ಯಶೋದ ಗ್ರೇಟ್? ಯಾಕೆ, ಯಾರು ಹೇಳ್ಬೋದು? ಅಂದ್ರೆ ಕೃಷ್ಣ ಅವಳ ಭಕ್ತಿಗೆ ಇದು ಮಾಡ್ಕೊಂಡು ಅವನು ಇದು ಅವರಿಗೆ ಕರುಣೆ ತೋರಿಸಿದ್ದ. ಅವಳಿಗೆ ಗೊತ್ತಿಲ್ಲ ಭಗವಂತ ಅನ್ನೋದು ಗೊತ್ತಿಲ್ಲ. ಪ್ರಭುಜಿ ಜಗದೊಡೆಯನೇ ಅವರು ಇದಕ್ಕೆ ರಿಲೇಟೆಡ್, ಯೋಗಿನವರಿಗೆ ರಿಲೇಟೆಡ್. ಅವಳಿಗೆ ಭಗವಂತ ಅನ್ನೋದು ಗೊತ್ತಿಲ್ಲ, ಅದರಿಂದ ಗ್ರೇಟ್. ಭಗವಂತ ಅನ್ನೋದು ಗೊತ್ತಿಲ್ಲ ಯಶೋದಾಗೆ, ಕೃಷ್ಣ. ಎಲ್ಲರನ್ನು ಕಂಟ್ರೋಲ್ ಮಾಡೋ ಕೃಷ್ಣನನ್ನೇ ಅವಳು ಕಂಟ್ರೋಲ್ ಮಾಡ್ತಾ ಇದ್ದ. ಯೋಗೇಶ್ವರ, ಕೃಷ್ಣ ಯೋಗೇಶ್ವರ, ಅವನನ್ನೇ ಅವಳು ಕಂಟ್ರೋಲ್ ಮಾಡ್ತಾ ಇದ್ದ. ಯಾರು ಗ್ರೇಟ್? ಈಗ ಅಲ್ಟಿಮೇಟ್ ಆಗಿ ಗ್ರೇಟ್ ಯಾರಾದ್ರು? ಕೃಷ್ಣ ಗ್ರೇಟಾ, ಯಶೋದ ಗ್ರೇಟಾ? ಯಶೋದ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ನೋಡಿ, ಈಗ ನಾವು ಭಗವಂತನಿಗೆ ದೇವಸ್ಥಾನ ಕಟ್ತಾ ಇದ್ದೇವೆ. ನಾವು ಎಂತ ಹೇಳುವಂಥದ್ದು, ಇದರಲ್ಲಿ ನಮ್ಮ ಚಾಲಲ್ಲಿ ಇರುವುದಲ್ಲ, ಜೋಪಡಿ ಪಟ್ಟಿಯಲ್ಲಿ ಇರುವುದಲ್ಲ. ನಾವು ಕೂಡ ಕೃಷ್ಣ ದೇವಸ್ಥಾನ ಕಟ್ಟುವಾಗ ನಾವು ಕೂಡ ಕೃಷ್ಣನೊಟ್ಟಿಗೆ ಇರ್ತೇವೆ. ಕೃಷ್ಣನಿಗೆ ಎಂತ ಹೇಳುವಂಥದ್ದು ಎಲ್ಲ ಫಸ್ಟ್ ಕ್ಲಾಸ್ ವ್ಯವಸ್ಥೆ, ಮೋರ್ ದೆನ್ ಫಸ್ಟ್ ಕ್ಲಾಸ್. ಭಕ್ತನಿಗಳು ಸಿಗ್ತದಂತೆ. ಆದ್ರೆ ಭಕ್ತನಿಗೆ ಗ್ರೇಟ್ ಆಗುವ ಇಚ್ಛೆ ಇಲ್ಲ, ಆದ್ರೆ ಅವ ಗ್ರೇಟ್. ಏಕೆಂದ್ರೆ ಕೃಷ್ಣ ಟೋಟಲಿ ಅವನ ಭಕ್ತನ ನಿಯಂತ್ರಣದಲ್ಲಿ ಇರ್ತಾನೆ. ಈಗ ರಾಧಾರಾಣಿ, ಕೃಷ್ಣ ಟೋಟಲಿ ರಾಧಾರಾಣಿ ಎಂದು ಹೇಳುವಂಥದ್ದು ಕೇಳಿದಾಗೆ ಇದ್ದಾನೆ. ರಾಧಾರಾಣಿ ಅಂದ್ರೆ ಅವಳಿಗೆ ಎಂತ ಬೇಕಿದ್ದು ಮಾಡ್ಬೋದು ಕೃಷ್ಣನ, ಅಂದ್ರೆ ಎಂತ ಹೇಳುವಂಥದ್ದು, ಕೃಷ್ಣ ರಾಧಾರಾಣಿಯ ಪಾಕೆಟ್ ಅಲ್ಲಿ ಇದ್ದಾನೆ. ಈಗ ಹನುಮಾನ್, ಓಕೆ, ಈಗ ರಾಧಾರಾಣಿಯ ಬಗ್ಗೆ ನಾವು ಮಾತಾಡುವ. ಹಾಗಾಗಿ ಈಗ ಚೈತನ್ಯ ಮಹಾಪ್ರಭು, ಹೆಚ್ಚಿನವರಿಗೆ ಚೈತನ್ಯ ಮಹಾಪ್ರಭು ಯಾರಂತ ಗೊತ್ತಿಲ್ಲ. ಚೈತನ್ಯ ಮಹಾಪ್ರಭು ಕೃಷ್ಣನೇ, ಆದ್ರೆ ರಾಧಾರಾಣಿಯ ಕಲ್ಲರಲ್ಲಿ ಬರುವಂಥದ್ದು, ರಾಧಾರಾಣಿಯ ಮೂಡಲ್ಲಿ ಬರುವಂಥದ್ದು. ಹಾಗಾಗಿ ಕೃಷ್ಣನಿಗೆ ಅಂದ್ರೆ ಯಾಕೆ ಇವಳು ನನ್ನ ಎಲ್ಲ ಇಚ್ಛೆಗಳನ್ನು ಈಡೇರಿಸ್ತಾಳೆ, ಯಾಕೆ ಇವಳಿಗೆ ಇಷ್ಟು ನನ್ನ ಮೇಲೆ ಪ್ರೀತಿ, ಈ ರೀತಿಯ ಯಾವುದು ಕೃಷ್ಣನಿಗೆ ಭಾವನೆ. ಹಾಗಾಗಿ ಕೃಷ್ಣ ಎಂತ ಮಾಡುವಂಥದ್ದು, ಆ ಒಂದು ಅದರ ಟೇಸ್ಟ್ ಎಂತ ಅದನ್ನು ನನಗೆ ಸವಿಬೇಕು, ಅದಕ್ಕೆ ಅವ ಆ ರೀತಿ ಬರುವಂಥದ್ದು. ಯಶೋದ ಆಯ್ತು, ರಾಧಾರಾಣಿ ಆಯ್ತು. ಈಗ ನಾವು ಹನುಮಾನ್ ಇದಕ್ಕೆ ಹೋಗು. ಈಗ ಹನುಮಾನ್ ಒಮ್ಮೆ ರಾಮನ ಪುಸ್ತಕದಲ್ಲಿ ಯಾರೆಲ್ಲ ರಾಮನನ್ನು ಇಷ್ಟಪಡ್ತಾರೆ ಅವ್ರದೆಲ್ಲ ಪುಸ್ತಕ ಇದು ಎಂತ ಹೇಳುವಂಥದ್ದು ಹೆಸರಿತ್ತಂತೆ. ದೊಡ್ಡ ಬುಕ್, ಅಟೆಂಡೆನ್ಸ್ ಶೀಟ್, ನಾವು ಅಟೆಂಡೆನ್ಸ್ ಬುಕ್ ಹಾಕ್ತೇವೆ, ಅದರಲ್ಲಿ ಹನುಮಾನ್ ಹುಡುಕ್ತಾ ಇದ್ದಾನೆ, ಅವೊಂದು ಇಷ್ಟ ಇಲ್ಲ, ಹೆಸರಿಲ್ಲ. ರಾಮನನ್ನು ಯಾರೆಲ್ಲ ಇಷ್ಟಪಡ್ತಾರೆ
ಅವ್ರದ್ದು ಎಲ್ಲರದ್ದು ಹೆಸರು ಉಂಟು ಅದರಲ್ಲಿ ಪುಸ್ತಕದಲ್ಲಿ, ಹನುಮಾನ್ ಹೆಸರು ಮಿಸ್ಸಿಂಗ್. ಕಡೆಗೆ ಹನುಮಾನಿಗೆ ಬೇಜಾರಾಗ್ತದೆ. ಹನುಮಾನ್ ಹೇಳ್ತಾನೆ, ನಾನು ಎಂತ ಹೇಳುವಂಥದ್ದು, ನಾನು ಕೂಡ ನಾನು ಇಷ್ಟಪಡ್ತೇನೆ, ನನ್ನದು ಯಾಕೆ ಆ ಪುಸ್ತಕದಲ್ಲಿ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರಾಮ ಹೇಳ್ತಾನೆ, ಇನ್ನೊಂದು ಪುಸ್ತಕ ಉಂಟು, ಅದನ್ನು ನೋಡು ಅಂತ ಹೇಳ್ತಾರೆ. ಅದನ್ನು ತೆಗಿತಾನೆ, ಅದರಲ್ಲಿ ಹನುಮಾನ್ ಇದು ಮಾತ್ರ ಹೆಸರು ಉಂಟು. ಹಾಗೆ ಹನುಮಾನ್ ಕೇಳ್ತಾನೆ, ಇದ್ರಲ್ಲಿ ನಂದು ಮಾತ್ರ ಹೆಸರು, ಒಂದು ಬೇರೆ ಯಾರು? ಇದು ನಾನು ಯಾರನ್ನು ಇಷ್ಟಪಡ್ತೇನೆ ಅವರದ್ದು ಇದು ಪುಸ್ತಕ. ಇದು ನನ್ನನ್ನು ಯಾರು ಇಷ್ಟಪಡ್ತಾರೆ ಆ ಪುಸ್ತಕದಲ್ಲಿ ನಿನ್ನದು ಬಿಟ್ಟು ಎಲ್ಲರದ್ದು ಹೆಸರುಂಟು. ಆದ್ರೆ ನಾನು ಇಷ್ಟಪಡುವಂತಹ ಪುಸ್ತಕದಲ್ಲಿ ನಿಂದು ಮಾತ್ರ ಇರುವಂಥದ್ದು. ಈಗ ಹನುಮಾನ್ ಗ್ರೇಟಾ ಎಂತ ನೀವು ಹೇಳ್ತೀರಿ? ಯೋಗಿನವರಿಗಿಂತ ಹನುಮಾನ್ ಗ್ರೇಟಾ? ಗ್ರೇಟ್ ಗ್ರೇಟ್ ಪ್ರಭುಜಿ. ಯಾಕೆ ಗ್ರೇಟ್? ಯಾಕೆ? ಭಗವಂತ ಅವ್ರನ್ನ ಸ್ಮರಣೆ ಮಾಡ್ಕೊಂತಾರೆ ಅದಕ್ಕೋಸ್ಕರ. ಹಾಗಾಗಿ ನಾವು ಯೋಗಿ ಆಗ್ಬೇಕಾ ಹನುಮಾನ್ ಆಗ್ಬೇಕಾ? ಹನುಮಾನ ಆಗ್ಬೇಕು. ಹನುಮಾನ ಆಗ್ಬೇಕು. ಹನುಮಾನ ಆಗ್ಬೇಕು. ಹಾಗಾಗಿ ಇದು ಈಗ ದಾಸಿ ಆಯಿತು, ಮಾಧುರಿ ಆಯಿತು, ವಾತ್ಸಲ್ಯ ಆಯಿತು, ಯಶೋಧದ್ದು ಕೂಡ ಹೇಳಿ ಆಯ್ತು ನಿಮಗೆ. ಈಗ ನೆಕ್ಸ್ಟ್ ಸಾಕ್ಯಕ್ಕೆ ಬರುವ ಅರ್ಜುನ. ಕೃಷ್ಣ ನೋಡಿ ಹೇಗೆ ಅಂದ್ರೆ, ಕೃಷ್ಣ ದೇವೋತ್ತಮ ಪರಮಪುರುಷ. ಕೃಷ್ಣ ಅರ್ಜುನನ ಸೇವೆ ಮಾಡ್ತಾ ಇದೆ. ಹೇಗೆ? ಸಾರಥಿಯಾಗಿ. ಖಾಲಿ ಅರ್ಜುನನ ಮಾತ್ರ ಸೇವೆ ಅಲ್ಲ, ಅವನ ಸಾರಥಿಯಲ್ಲಿ ಕುದುರೆ ಇತ್ತು. ಕುದುರೆಗೆ ತುಂಬಾ ಟಯರ್ಡ್ ಆಯಿತು. ಟಯರ್ಡ್ ಆದ ಕೂಡಲೇ ಅದು ಫಾಸ್ಟ್ ಕುದುರೆ ಓಡ್ಬೇಕಲ್ಲ, ಅದು ಸ್ಲೋ ಆಗಿ ಕೃಷ್ಣನಿಗೆ ಗೊತ್ತಾಯ್ತು. ಕೃಷ್ಣ ನಿಲ್ಲಿಸಿದ. ಕೃಷ್ಣ ನಿಲ್ಲಿಸಿ ಅದಕ್ಕೆ ತಿನ್ನುವಂಥದ್ದು ಕೊಟ್ಟ, ಕುಡಿಯುವಂಥದ್ದೆಲ್ಲ ಕೊಟ್ಟ. ಅದಕ್ಕೆ ಸ್ವಲ್ಪ ಎನರ್ಜಿ ಬಂತು. ಮತ್ತೆ ಕೃಷ್ಣ ಪರ್ಸನಲಿ ಆ ಕುದುರೆಯ ಕಾಲನ್ನು ಮಸಾಜ್ ಮಾಡಿದ. ಕುದುರೆ ಒಂದು ಕಾಲು ಕೊಡುವಂತ, ಇನ್ನೊಂದು ಕುದುರೆ ಕೊಡುವಂತ, ಈ ರೀತಿ. ಹಾಗೆ ಭಗವಂತ ಅರ್ಜುನನ ಸೇವಕ ಆದ. ಅರ್ಜುನನ ಯಾವುದು? ಅರ್ಜುನಂದು ಕುದುರೆ. ಹಾಗಾಗಿ ಸೇವಕನ ಸೇವಕ ಆದ. ಸೇವಕನ ಸೇವಕ. ಹಾಗಾಗಿ ನೋಡಿ ಹೇಗೆ ಅಂದ್ರೆ, ಈಗ ನಾರದ ಮುನಿಗೆ ಎಲ್ಲಿ ಬೇಕಿದ್ರು ಹೋಗ್ಬೋದು. ಎಲ್ಲಿ ಅಂದ್ರೆ ಈ ಭೌತಿಕ ಲೋಕ ಆಗ್ಲಿ ಆಧ್ಯಾತ್ಮಿಕ ಲೋಕ, ಎಲ್ಲಿ ಬೇಕಿದ್ರು ಹೋಗ್ಬೋದು. ತ್ರಿಪಾದ ವಿಭೂತಿ, ಏಕಪಾದ ವಿಭೂತಿ. ಏಕಪಾದ ವಿಭೂತಿ ಅಂದ್ರೆ 1/4, ತ್ರಿಪಾದ ವಿಭೂತಿ ಅಂದ್ರೆ 3/4. ಮುಕ್ಕಾಲು ಭಾಗ, ಕಾಲು ಭಾಗ. ಓಕೆ, ಯಾವುದು ಮುಕ್ಕಾಲು ಭಾಗ, ಯಾವುದು ಕಾಲು ಭಾಗ? ಎಸ್, ಯಾರು ಹೇಳ್ತೀರಿ? ಎಸ್, ಆಧ್ಯಾತ್ಮಿಕ ಭೌತಿಕ ಕಾಲ್ಭಾಗ. ಓಕೆ, ಈಗ ಭೌತಿಕ ಲೋಕದಲ್ಲಿ ಕಾಲು ಭಾಗದಲ್ಲಿ ಯಾವುದೆಲ್ಲ ಬರ್ತದೆ? ಯಾರು ಹೇಳ್ತೀರಿ? ಎಲ್ಲಾ ಬ್ರಹ್ಮಾಂಡಗಳೆಲ್ಲ ಯಾವುದೆಲ್ಲ ಬ್ರಹ್ಮಾಂಡಗಳು ಯಾವುದೆಲ್ಲ ಬರ್ತದೆ? ಎಲ್ಲಿ ತನಕ? 14 ಲೋಕಗಳು ಬರ್ತದೆ. ಮರ್ತ್ಯಲೋಕ 14 ಲೋಕಗಳೆಲ್ಲ. ಓಕೆ, ಇದೆಲ್ಲ ಓಕೆ. ಹಾಗಾಗಿ ಈ ಕಾಲು ಭಾಗ ಮತ್ತೆ ಮುಕ್ಕಾಲು ಭಾಗಕ್ಕೆ ಫುಲ್ ಪರ್ಮಿಷನ್, ವಿದೌಟ್ ವೀಸಾ, ವಿದೌಟ್ ಪಾಸ್ಪೋರ್ಟ್ ಪ್ರೊಪೋಸ್ ಇರುವಂತದ್ದು. ನಾರದ ಮುನಿ ಕ್ಯಾನ್ ಟ್ರಾವೆಲ್ ಎನಿವೇರ್. ಈಗ ಹೇಗಂದ್ರೆ ಪ್ರಭುಪಾದ್ ಇರುವಾಗ, ಪ್ರಭುಪಾದ್ ಕೀರ್ತನ್ ಮಾಡುವಾಗ, ಪ್ರಭುಪಾದ್ ಇನಿಷಿಯಲಿ ಪ್ರಭುಪಾದ್ ಮಾಡ್ತಾ ಇದ್ರು, ಮತ್ತೆ ಅವರ ಶಿಷ್ಯರಿಗೆ
ಕೀರ್ತನ್ ಮಾಡಲಿಕ್ಕೆ ಹೇಳ್ತಾ ಇದ್ರು. ಪ್ರಭುಪಾದ ಎಂತ ಮಾಡ್ತಾ ಇದ್ರು, ಅವರು ರಿಪೀಟ್ ಮಾಡ್ತಾ ಇದ್ರು. ಮತ್ತೆ ಈಗ 1 ಗಂಟೆ ಕೀರ್ತನ್, ಕೆಲವೊಮ್ಮೆ 2 ಗಂಟೆ, ಈ ರೀತಿ ಎಲ್ಲ ಕೀರ್ತನ್, ಲಾಂಗ್ ಕೀರ್ತನ್ ಎಲ್ಲ ಆಗ್ತಾ ಇದ್ರು. ಹಾಗೆ ಕೀರ್ತನ್ ಮುಗಿಸ್ತಾ ಇದ್ರು. ಕೀರ್ತನ್ ಪ್ರಭುಪಾದ್ ಮತ್ತೆ ಕೂಡ ಕಣ್ಣು ಮುಚ್ಚಿ ಟೋಟಲ್ ಟ್ರಾನ್ಸ್ಗೆ ಹೋಗ್ತಾ ಇದ್ರು. ಮತ್ತೆ 5 ನಿಮಿಷ ನಂತರ ಯಾರಾದ್ರೂ ಹೋಗಿ ಶಿಷ್ಯರು ಹೋಗಿ ಪ್ರಭುಪಾದ್ ಇದು ಹೀಗೆ ಕಾಲನ್ನು ಮುಟ್ಟಿ ಪ್ರಭುಪಾದ್ ಅಂತ ಅವರನ್ನು ಎಬ್ಬಿಸ್ತಾ ಇದ್ರು. ಅದು ಪ್ರಭುಪಾದ್, ಹ್ಯಾವ್ ಯು ನಾಟ್ ಸೀನ್, ನೀವು ನೋಡ್ಲಿಲ್ವಾ, ನಾರದ ಮುನಿ ಹಸ್ ಕಮ್ ಅಂದ್ರೆ ನೀವು ನೋಡ್ಲಿಲ್ವಾ, ನಾರದ ಮುನಿ ಇಲ್ಲಿ ಬಂದು. ಎಲ್ಲಿ ಕೀರ್ತನ ಆಗ್ತದೆ ಅಂದ್ರೆ ನಾರದ ಮುನಿಯಲ್ಲಿ ಬರ್ತಾರೆ. ಈಗ ನಮ್ಗೆ ಕಾಣ್ತದ ನಾರದ ಮುನಿ? ಎಸ್, ಹರೇ ಕೃಷ್ಣ. 1 ನಿಮಿಷ, ನಮ್ಗೆ ನಾರದ ಮುನಿ ಕಾಣ್ತಾರಾ? ಕಾಣೋದಿಲ್ಲ ಇಲ್ಲ ಪ್ರಭುಜಿ. ಇಲ್ಲ ಪ್ರಭುಜಿ, ಕಾಣೋದಿಲ್ಲ. ಕಣ್ಣಿಲ್ಲ. ನಮ್ ಕಣ್ಣು ಕಣ್ಣು ಸರಿ ಇಲ್ಲ. Yes. ಚರ್ಮಾಚಕ್ಷು ಚರ್ಮಚಕ್ಷು ನಮ್ದು. ಹಾಗಾಗಿ ನಾರದ ಮುನಿ ಬರ್ತಾರೆ. ಎಲ್ಲಿ ಕೀರ್ತನ ಆಗ್ತದೆ ಅಲ್ಲಿ ಬರ್ತದೆ ನಾರದ ಮುನಿ. ಈಗ ನಾವು ಟೆಂಪಲ್ ಅಲ್ಲಿ ಕೀರ್ತನ ಮಾಡೋದು ಕೂಡ, ಈಗ ನಾವು ಯೂಶುವಲಿ ಹೇಗಂದ್ರೆ ಎಲ್ಲ ದೇವತೆಸ್ ಬರ್ತಾರೆ. ಭಗವಂತನಿಗೆ ಪೂಜೆ ಮಾಡುವಾಗ ನಾವು ಶಂಖ ಊದ್ತೇವೆ, ಆಗ ಎಲ್ಲ ದೇವತೆಗಳು ಗ್ಯಾದರ್ ಆಗ್ತಾರೆ. ಮತ್ತೆ ನೆಕ್ಸ್ಟ್ ಶಂಖ ಎಂಡ್ ಮಾಡುವಾಗ ಎಲ್ಲರೂ ಹೋಗ್ತಾರೆ. ಹಾಗಾಗಿ ಭಗವಂತನ ಇದಾಗುವಾಗ ಎಲ್ಲರೂ ಬರ್ತಾರೆ. ಹಾಗೆ ನಾರದ ಮುನಿ ಕೂಡ ಬರ್ತಾರೆ. ನಾರದ ಮುನಿ ಬರ್ತಾರೆ, ಆದ್ರೆ ನಮ್ಗೆ ಈಸ್ ಇನ್ ಇನ್ವಿಸಿಬಲ್ ಫಾರ್ಮ್. ಯು ಶುಡ್ ಹ್ಯಾವ್ ದಿ ಐಸ್ ಟು ಸಿ ನಾರದ ಮುನಿ. ನಮ್ಗೆ ಕಣ್ಣು ಬೇಕಂತೆ ನೋಡುವಂಥದ್ದು, ನಾರದ ಮುನಿಯನ್ನು ನೋಡುವಂಥದ್ದು. ಈ ಕಣ್ಣಿನಲ್ಲಿ ನಮ್ಗೆ ನೋಡ್ಲಿಕ್ಕೆ ಆಗುವುದಿಲ್ಲ. ಈ ಕಣ್ಣು ನಮ್ದು ಇನ್ಸಿಗ್ನಿಫಿಕೆಂಟ್ ಕಣ್ಣು. ಹಾಗೆ ಈಗ ಈ ಎಲ್ಲ ಯೋಗಿನವರೆಲ್ಲ ಇದ್ದಾರೆ. ಈಗ ನಾನು ಹೇಳಿದೆ ಯಾವುದು, ಯೋಗಿನಾಮಪಿ ಸರ್ವೇಶಾಂ ಮದ್ಗತೆ ಅಂತರಾತ್ಮನ ಶ್ರದ್ಧವಾನ್ ಭಜತೆ ಯೋಮಂ ಸಮಯುಕ್ತಾತ್ಮ ಮತ. ಹಾಗಾಗಿ ಈ ಸ್ಲೈಡ್ ಬರುವಾಗ ನಮ್ದು ಲೆವೆಲ್ 1 ಅಲ್ಲಿ ನಾವು ನಾರದ ಮುನಿದು ಫೋಟೋ ಹಾಕಿದ್ದೇವೆ, ಎಲ್ಲರೂ ನೋಡಿರ್ಬೋದು. ಯಾಕೆ ನಾವು ಇದು ಯೋಗಿ ಬಗ್ಗೆ ನಾವು ಯಾಕೆ ನಾರದ ಮುನಿದಲ್ಲಿ ಫೋಟೋ ಹಾಕಿದ್ದೇವೆ? ಎಸ್, ಯಾರು ಹೇಳ್ಬೋದು? ಅವರು ಪರಮ ಭಕ್ತ, ಹಾ, ಶ್ರೇಷ್ಠ ಭಕ್ತ. ಪರ್ಫೆಕ್ಟ್ ಯೋಗಿ. ಪರ್ಫೆಕ್ಟ್. ಯಾಕೆ ಪರ್ಫೆಕ್ಟ್ ಯೋಗಿ? ಅವನು ಭಕ್ತಿ ಯೋಗ, ಅದರಲ್ಲಿ ಪರಮ ಭಕ್ತ, ಅದಕ್ಕೆ ಪರ್ಫೆಕ್ಟ್ ಯೋಗಿ. ಓಕೆ, ಬೇರೆ ಯಾರಾದ್ರು? ಅವ್ರು ಯಾವಾಗ ಭಗವಂತನ ಭಕ್ತಿ ಸೇವೆಯಲ್ಲೇ ತೊಡಗಿರ್ತಾರೆ. ಓಕೆ, ನೋಡಿ ಯಾಕೆ ಅಂದ್ರೆ, ನೋಡಿ ಒಬ್ಬರು ನನ್ನದು ಪ್ರಶ್ನೆ ಕೇಳಿದ್ರು, ವೆದರ್ ವಿ ಕ್ಯಾನ್ ಬಿಕಮ್ ನಾರದ, ನಾವು ನಾರದ ಆಗ್ಬೋದಾ? ನೀವು ಎಂತ ಹೇಳ್ತೀರಾ ಅದಕ್ಕೆ? ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನದ್ರ ಒಬ್ಬರು ಪ್ರಶ್ನೆ ಕೇಳಿದ್ರು, ನಾವು ನಾರದ ಆಗ್ಬೋದಾ ಅಂತ. ನೀವೆಂತ ಹೇಳ್ತೀರಿ? ಆಗಬಹುದು. ನಮಗೆ ಆ ಭಕ್ತಿ ಇದ್ರೆ, ಹಾ? ನಮ್ಮ ಭಕ್ತಿ ಅಷ್ಟಿದ್ರೆ ನಮ್ ಭಗವಂತನ ಅನುಗ್ರಹ. ನಾರದ ನಮ್ಮಲ್ಲಿ ಆ ಭಕ್ತಿ ಪರಪಕ್ವ ಆದಾಗ ಆಗ್ಬೋದು. ಅಷ್ಟು ತ್ಯಾಗ ಮಾಡಿದೆ ನಾನು ನಾರದ. ಭಕ್ತಿ ಇದ್ರೆ ಆಗಬಹುದು. ನೋಡಿ ಹೇಗೆ ಅಂದ್ರೆ ನಿಮಗೆ ತಿಳಿಸ್ತೇನೆ ಈಗ 1 ನಿಮಿಷ. ಈಗ ನಾರದ ಮುನಿ ಜೀವನ ನೀವೆಲ್ಲ ಮೊದಲ ಸ್ಕಂದದಲ್ಲಿ ನೋಡಿದ್ದೀರಿ, ಭಾಗವತಮಲ್ಲಿ. ಅವರು ದಾಸಿ ಪುತ್ರ ಆಗಿರ್ತಾರೆ, ನೆಕ್ಸ್ಟ್ ಲೈಫಲ್ಲಿ ನಾರದ ಆಗುವಂಥದ್ದು. ಈಗ ನಾವು ನಾರದ ಆಗ್ಬೋದ? ಕ್ಯಾನ್ ಯು ಬಿಕಮ್ ಎ ನಾರದ? ಇದಕ್ಕೆ ಉತ್ತರ ಅಂತಂದ್ರೆ, ಯು ನೋ ನೀಡ್ ಟು ಬಿಕಮ್ ನಾರದ, ಬಿಕಮ್ ಲೈಕ್ ನಾರದ. ಹೀಗಂದ್ರೆ ಪ್ರಭುಪಾದ್ ಈಸ್ ಎ ಜೆಟ್ ಏಜ್ ನಾರದ ಮುನಿ. ಜೆಟ್ ಏಜ್ ಅಂದ್ರೆ ಅವರು 12 ವರ್ಷದಲ್ಲಿ ಇಡೀ ಗ್ಲೋಬ್ಗೆ 14 ಬಾರಿ ಹೋಗಿದ್ದಾರೆ. ಜೆಟ್ ಏಜ್ ನಾರದ ಮುನಿ ಪ್ರಭುಪಾದ್ಗೆ ಸರ್. ಯಾಕೆಂದ್ರೆ ನಾರದ ಮುನಿ ಕೂಡ ಟ್ರಾವೆಲಿಂಗ್, ಟೀಚಿಂಗ್ ಮಾಡುವಂಥದ್ದು.
ಪ್ರಭುಪಾದ್ ಕೂಡ ಪ್ರೀಚಿಂಗ್. ಈಗ ನಾರದ ಎಲ್ಲಿ ಈ ಎಲ್ಲ ಹೆವೆನ್ಲಿ ಪ್ಲಾನೆಟ್ ವೈಕುಂಠ ಎಲ್ಲ ಟ್ರಾವೆಲ್ ಮಾಡುವಂಥದ್ದು. ಪ್ರಭುಪಾದ್ ಅಮೆರಿಕ, ರಷ್ಯಾ, ಈ ಇಂಗ್ಲೆಂಡ್, ಫ್ರಾನ್ಸ್ ಇದೆಲ್ಲ ಟ್ರಾವೆಲ್ ಮಾಡಿದ್ದಾರೆ. ಹಾಗಾಗಿ ಈ ವೈಷ್ಣವ ಪಾತಿನಲ್ಲಿ ನಾವು ವಿ ಡೋಂಟ್ ಟ್ರೈ ಟು ಬಿಕಮ್ ನಾರದ, ವಿ ಡೋಂಟ್ ಟ್ರೈ ಟು ಬಿಕಮ್ ಪ್ರಭುಪಾದ್, ವಿ ಡೋಂಟ್ ಟ್ರೈ ಟು ಬಿಕಮ್ ಯಶೋಧ, ವಿ ಡೋಂಟ್ ಟ್ರೈ ಟು ಬಿಕಮ್ ನಂದಬಾಬಾ. ನಾವು ಆ ರೀತಿ ಅಲ್ಲ. ಮತ್ತೆ ಅಂತ ನಾವು ಅವರ ವಿ ಟ್ರೈ ಟು ಫಾಲೋ ಇನ್ ದ ಫುಡ್ ಸ್ಟೆಪ್. ಅವರು ನಮಗೆ ಹಾಕಿಕೊಟ್ಟ ಅಂತ ದಾರಿಯಲ್ಲಿ ನಾವು ನಡೆಯುವಂಥದ್ದು. ನಾನು ನಾರದಾಗ್ಲಿಕ್ಕೆ ಆಗುವುದಿಲ್ಲ, ಅದು ಅಹಂಕಾರ ಆಗ್ತದೆ. ಐ ವಾಂಟ್ ಟು ಬಿಕಮ್ ಎ ಸರ್ವೆಂಟ್ ಆಫ್ ನಾರದ. ಓಕೆ, ಒಳ್ಳೇದು. ಐ ವಾಂಟ್ ಟು ಬಿಕಮ್ ಲೈಕ್ ನಾರದ, ಇಲ್ಲ, ಒಳ್ಳೇದಲ್ಲ. ಹಾಗಾಗಿ ನಾವು ಅವರಿಂದ ಇನ್ಸ್ಪಿರೇಷನ್ ತಗೊಂಡು ಅವರು ಯಾವ ರೀತಿ ಪ್ರೀಚಿಂಗ್ ಮಾಡಿದ್ದಾರೆ, ಅವರ ಯಾವ ರೀತಿಯ ಸರೆಂಡರ್, ಇದನ್ನೆಲ್ಲ ನಾವು ತಗೊಳ್ಬೇಕು. ಹಾಗಾಗಿ ಟಾಪ್ ಮೋಸ್ಟ್ ಯೋಗಿ ಯಾರು? ಟಾಪ್ ಮೋಸ್ಟ್ ಯೋಗಿ ನಾರದ ಮುನಿ. ಹಾಗಾಗಿ ನಾರದ ಮುನಿಗೆ ಮಿಸ್ಟಿಕ್ ಪವರ್ ಇದು ಅಟ್ರಾಕ್ಷನ್ ಇಲ್ಲ. ಈಗ ಪ್ರಭುಪಾದ್ ಕೂಡ, ಪ್ರಭುಪಾದಿಗೆ ಹೇಗೆ ಅಂದ್ರೆ ಪ್ರಭುಪಾದ್ ಒಂದು ಕಡೆ ಹೇಳ್ತಾರೆ, ಸಿ ಎನಿಬಡಿ ಹೂ ಇಸ್ ಅಡ್ವಾನ್ಸ್ಡ್, ಎನಿಬಡಿ ಹೂ ಇಸ್ ಪರಮಹಂಸ, ಅವರಿಗೆ ಮಿಸ್ಟಿಕ್ ಪವರ್ ಎಲ್ಲ ಇರ್ತದೆ ಎಲ್ಲ. ಬಟ್ ದೇ ಆರ್ ನಾಟ್ ಯೂಸಿಂಗ್. ಅವರಿಗೆ ಬೇಡ ಮಿಸ್ಟಿಕ್ ಪವರ್. ದೇ ಕ್ಯಾನ್ ಡೂ ಎನಿಥಿಂಗ್. ಹೇಗೆ ಅಂದರೆ ಇದು ಬಾಂಬೆದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಬಾಂಬೆ ಜೂ ಜಾಗ ತೆಗೆದು ಪ್ರಭುಪಾದಿಗೆ ಚೀಟ್ ಮಾಡಿದ್ರು. ಪ್ರಭುಪಾದ್ ಇಮಿಡಿಯೇಟ್ ಬಂದು ಮೀಟಿಂಗ್ ಮಾಡಿದರು. ಮೀಟಿಂಗ್ ಮಾಡಿ ಅಂದರೆ 1-to-1 ಮೀಟಿಂಗ್ ಇತ್ತು. ತುಂಬ ಜೋರಾಗಿ ಎಲ್ಲ ಬೈದರು. ಪ್ರಭುಪಾದ್ ಆ ರೀತಿ ಬೈಲೇ ಇಲ್ಲ ಅವನಿಗೆ. ಯಾಕೆಂದ್ರೆ ಪ್ರಭುಪಾದ್ ತಗೊಂಡಿದ್ದಾರೆ ಮತ್ತು ಇನ್ನೊಬ್ಬನಿಗೆ ಸೇಲ್ ಮಾಡಿತ್ತು, ಅದು ಚೀಟಿಂಗ್. ಮತ್ತು ಅದೇ ದಿವಸ ರಾತ್ರಿ ಹೃದಯಾಘಾತವಾಗಿ ತೀರಿ ಹೋದ ಆ ವ್ಯಕ್ತಿ. ಶಿಷ್ಯರು ಬಂದು ಹೇಳಿದರು, ಪ್ರಭುಪಾದ್ ತೀರಿ ಹೋದ ಅಂತ, ಹಾರ್ಟ್ ಅಟ್ಯಾಕ್ ಆಗಿ. ಪ್ರಭುಪಾದ್ ಹೇಳಿದರು, ಒಳ್ಳೇದಾಯ್ತು, ನಾನು ನರಸಿಂಹನಿಗೆ ಪ್ರಾರ್ಥನೆ ಮಾಡಿದೆ. ಅಂದರೆ ಶುದ್ಧ ಭಕ್ತರು ಎಂತ ಡಿಸೈರ್ ಮಾಡ್ತದೆ, ಕೃಷ್ಣ ಎಲ್ಲವನ್ನು ಫುಲ್ಫಿಲ್ ಮಾಡ್ತಾನೆ. ಹಾಗಾಗಿ ದೇ ಆರ್ ದಿ ರಿಯಲ್ ಯೋಗೀಸ್. ಆದರೆ ಅವರು ದೇ ವಾಂಟ್ ಟು ಸರ್ವ್. ಅವರು ಯಾಕೆ ಅದನ್ನು ಹೀಗೆ ಮಾಡಿದ್ರು ಅಂದ್ರೆ, ಬಿಕಾಸ್ ಹಿ ಹ್ಯಾಸ್ ಯೂಸ್ ಕೃಷ್ಣಸ್ ಮನಿ ಅಂಡ್ ಹಿ ಹ್ಯಾಸ್ ಚೀಟೆಡ್. ಶುದ್ಧ ಭಕ್ತ ಹೇಗೆ ಅಂದ್ರೆ ಅವನಿಗೆ ಎಲ್ಲ ರೀತಿಯ ಇನ್ಕನ್ವೀನಿಯನ್ಸ್ ಅನ್ನು ಅವ ಟಾಲರೇಟ್ ಮಾಡ್ತಾನಂತೆ. ಈಗ ಪ್ರಭುಪಾದ್ ಡೆಲ್ಲಿಯಲ್ಲಿ ಇದ್ರು. ಡೆಲ್ಲಿಯಲ್ಲಿರುವಾಗ ಪ್ರಭುಪಾದ್ ಈ ಪ್ರಿಂಟಿಂಗ್ ಪ್ರೆಸ್ ಹತ್ರ ಹೋಗ್ತಾ ಇದ್ರು. ಪ್ರಿಂಟಿಂಗ್ ಪ್ರೆಸ್ ಹತ್ರ. ಹಾಗಾಗಿ ಪ್ರಭುಪಾದ್ ಹತ್ರ ಹಣ ಇರಲಿಲ್ಲ, ಅವನಿಗೆ ಕೊಡ್ಲಿಕ್ಕೆ ಹಣ ಇರಲಿಲ್ಲ, ತಿನ್ಲಿಕ್ಕೆ ಹಣ ಇರಲಿಲ್ಲ. ಹಾಗಾಗಿ ಕೆಲವೊಮ್ಮೆ ಪ್ರಭುಪಾದ್ ಫೇಂಟ್ ಆಗಿ ಬೀಳ್ತಾ ಇದ್ರಂತೆ, ಅಂದ್ರೆ ಮೂರ್ಛೆ ತಪ್ಪಿ. ಏನು ತಿನ್ನದೇ ಇದ್ರೆ ಎಂತ ಆಗ್ತದೆ, ಆದ್ರೆ ಟಾಲರೇಟ್ ಮಾಡ್ತಾರೆ. ಆದ್ರೆ ಕೃಷ್ಣನಿಗೆ ಪ್ರಭುಪಾದ್ ಇರುವಂತದ್ದು, ಯು ಶುಡ್ ಸಪ್ಲೈ ಆಲ್ ಮೋರ್ ದನ್ ಫಸ್ಟ್ ಕ್ಲಾಸ್, ಎಲಾಬ್ರೇಟ್. ಪ್ರಭುಪಾದ್ ಬರುವಾಗ ಯಾವುದಾದ್ರು ಫೆಸಿಲಿಟಿ ಒಳ್ಳೇದಿಲ್ಲದಿದ್ರೆ ಕೃಷ್ಣನಿಗೆ ಇಟ್ಟದ್ದು, ಪ್ರಭುಪಾದ್ಗೆ ಇಮಿಡಿಯೇಟ್ ಸಿಟ್ಟು ಬರ್ತಾ ಇತ್ತು. ಮೋರ್ ದನ್ ಫಸ್ಟ್ ಕ್ಲಾಸ್, ಇಟ್ ಶುಡ್ ಬಿ ವೆರಿ ಹೈ ಸ್ಟ್ಯಾಂಡರ್ಡ್. ಹಾಗಾಗಿ ಇದು ಭಕ್ತನ ಲಕ್ಷಣ. ಹಾಗಾಗಿ ಭಕ್ತನಿಗೆ ಇಲ್ಲಿ ಹೇಳುವಂಥದ್ದು ಹಾಗೆ ಪರ್ಫೆಕ್ಟ್ ಯೋಗಿ. ಯಾವುದೇ ಅವನಿಗೆ ಎಂತ ಹೇಳುವಂಥದ್ದು ಈ ಮಿಸ್ಟಿಕ್ ಪವರ್ ಇದರಲ್ಲಿ ಆಕರ್ಷಣೆ ಇಲ್ಲ ಅವನಿಗೆ. ಅವನಿಗೆ ಗೊತ್ತುಂಟು ಇದೆಲ್ಲ ಎಕ್ಸ್ಟರ್ನಲ್ ಎನರ್ಜಿ, ಅಂದ್ರೆ ಯಾರ್ದು? ಮಾಯದು. ಹಾಗಾಗಿ ಯಾವುದೆಲ್ಲ ಮಾಯ ಕಂಟ್ರೋಲ್ ಉಂಟು ಅದು ಅವನಿಗೆ, ಶುದ್ಧ ಭಕ್ತನಿಗೆ ಇಚ್ಛೆ ಇಲ್ಲ. ಹಾಗೆ ಇಲ್ಲಿ ಹೇಳುವಂತ ನೋಡಿ, ಅನುವಾದದಲ್ಲಿ ತುಂಬಾ ಒಳ್ಳೆ ಉಂಟು ಅನುವಾದ.
ಹಾಗೆ ಇಲ್ಲಿ ಒಂದು ಪರಿಪೂರ್ಣ ಯೋಗಿ ಗಮನವು ಬಹಿರಂಗ ಶಕ್ತಿಯ ಅಭಿವ್ಯಕ್ತಿಯಾದ ಯೋಗ ಸಿದ್ಧಿಯ ಉಪ ಉತ್ಪನ್ನಗಳ ಕಡೆಗೆ ಎಂದಿಗೂ ಆಕರ್ಷಿತವಾಗದಾಗ, ಯಾವಾಗ ಇದರ ಮೇಲೆ ನಮಗೆ ಆಕರ್ಷಿತವಾಗುವುದಿಲ್ಲವೋ ನನ್ನತ್ತ ಎಣಿಸಲಾಗದಷ್ಟು ಪ್ರಗತಿ ಸಾಧಿಸ್ತಾನೆ. ಎಣಿಸ್ಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಪ್ರಗತಿ ಸಾಧಿಸ್ತಾನೆ. ಈಗ ನಮ್ಗೆ ಕೆಲವೊಮ್ಮೆ ಆಗ್ಬೋದು, ಅರೆ ನಾನು 4 ವರ್ಷದಿಂದ ಈ ಭಕ್ತಿ ಮಾಡ್ತಾ ಇದ್ದೇನೆ, ನನಗೆ ಪ್ರಗತಿಯೇ ಆಗ್ಲಿಲ್ಲ. ಈ ರೀತಿ ವಿಚಾರ ಯಾರಿಗಾದ್ರು ಬಂದಿದ್ದ? ಯಾಕೆ ನಂದು ಪ್ರೋಗ್ರೆಸ್ ಆಗ್ತಾ ಇಲ್ಲ, ಭಕ್ತಿಯಲ್ಲಿ ಇದ್ದೇನೆ ಇಷ್ಟು 4 ವರ್ಷದಿಂದ, ಪ್ರೋಗ್ರೆಸ್ ಆಗ್ತಾ ಇಲ್ಲ, ಯಾಕೆ? ಯಾರಿಗಾದ್ರು ಬಂದಿದ್ದ ಥಾಟ್ ಇದು? ಯಾರಿಗೂ ಥಾಟೇ ಬರ್ಲಿಲ್ವ ಇದು? ನಾನು ಪ್ರೋಗ್ರೆಸ್ ಆಗಲಿಲ್ಲ, 4 ವರ್ಷದಿಂದ ಹಾಗೇ ಇದ್ದೇನೆ. ಆಗ್ಲಿಲ್ವಾ? ಯಾರಿಗೂ ಕೂಡ ಈ ಥಾಟ್ ಬರ್ಲಿಲ್ವಾ? ಈ ವಿಚಾರ ಬಂದಿದೆ ಯಾರಿಗಾದ್ರು? ಪ್ರಭುಜಿ, ನನಗೆ ಯಾಕೆ ಇನ್ನ ಮುಂದೆ ಯಾಕೆಂದು ಪ್ರೋಗ್ರೆಸ್ ಆಗ್ಲಿಲ್ಲ ಅಂತ ವಿಚಾರ ಯಾರಿಗೂ ಬರ್ಲಿಲ್ವಾ? ಓಕೆ, ಈಗ ನೋಡಿ ನಾವು ಇದಕ್ಕೆ ರಿಲೇಟ್ ಮಾಡುವ, ಇಲ್ಲಿ ಇದಕ್ಕೆ ರಿಲೇಟ್ ಮಾಡುವ. ಓಕೆ, ಈಗ ಪ್ರೋಗ್ರೆಸ್ ಆಗ್ಬೇಕಿದ್ರೆ ಎಂತ ಮಾಡ್ಬೇಕು ನೋಡಿ, ಎನಿಸಲಾಗದಷ್ಟು ಪ್ರಗತಿ ಆಗ್ತದಂತೆ. ಈಗ ನಿಮ್ಮ ಜೀವನದಲ್ಲಿ ಕೂಡ ಭಕ್ತಿ ಮಾಡಿದ್ದೀರಿ, ಆದ್ರೆ ನಿಮ್ಮ ಆಕರ್ಷಣೆ ಎಲ್ಲಿ? ಉಪ ಉತ್ಪನ್ನಗಳ ಕಡೆಗೆ ಇರಬಾರದು. ಇದೆಲ್ಲ ಬಹಿರಂಗ ಶಕ್ತಿ, ಮಾಯೆ. ಈ ಆಕರ್ಷಣೆ ಹೋಗ್ಬೇಕು, ಫುಲ್ ಕೃಷ್ಣನ ಕಡೆಗೆ ಆಕರ್ಷಣೆ ಹೋಗ್ಬೇಕು. ಕೃಷ್ಣನ ಕಡೆಗೆ ಪೂರ್ತಿ ಆಕರ್ಷಣೆ ಹೋದ್ರೆ ಇಲ್ಲಿ ಮಾಯೆ ಕಡೆಗೆ ಆಕರ್ಷಣೆ ಹೋಗುವುದಿಲ್ಲ. ಈಗ ನಾವು ಯಾಕೆ ಇನ್ನೂ ಕೂಡ ಪ್ರೋಗ್ರೆಸ್ ಆಗಲಿಲ್ಲ? ಯಾಕೆಂದ್ರೆ ಮಾಯೆ ಕಡೆ ನಮಗೆ ಆಕರ್ಷಣೆ ಉಂಟು. ಹೇಗೆಂದ್ರೆ ಈಗ ತುಲಾಭಾರ ಮಾಡ್ತಾರೆ. ತುಲಾಭಾರ ಮಾಡುವಾಗ ಹೆಚ್ಚಾಗಿ ಈಗ ನಮ್ಮನ್ನು ಇಡುವುದಾದ್ರೆ ಅದರ ನಮ್ಮ ವೆಯ್ಟ್ ಎಷ್ಟುಂಟು ಅಷ್ಟದ್ದು ರೈಸ್ ಆಗ್ತಾರೆ. ಕೆಲವೊಮ್ಮೆ ಈ ಬೆಲ್ಲ ಹಾಕ್ತಾರೆ, ಕೆಲವೊಮ್ಮೆ ಬೇರೆ ಬೇರೆ ಸಕ್ಕರೆ ಶುಗರ್ ಹಾಕ್ತಾರೆ. ಎಂತೆಲ್ಲ ಆಗ್ತಾರೆ ತುಲಾಭಾರ ಮಾಡುವಾಗ? ಯಾರಾದ್ರೂ ಮಾಡಿದ ಗುರುವಾಯರಿಗೆ ಹೋಗಿದ್ದೀರಾ, ಮಾಡಿದ್ದೀರಾ ತುಲಾಭಾರ? ಸಕ್ಕರೆ ತೆಂಗಿನಕಾಯಿ, ಬೊಂಡ, ಓಕೆ, ಅಕ್ಕಿ, ಬೆಲ್ಲ, ಓಕೆ. ಹಾಗಾಗಿ ತುಲಾಭಾರ ಮಾಡ್ತಾರೆ. ಅದೇ ರೀತಿ ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ನಮ್ದು ಕೂಡ ತುಲಾಭಾರ ಮಾಡುವಂಥದ್ದು. ಈಗ ಒಂದು ಕಡೆ ಭೌತಿಕ ಮಾಯ ಆಕರ್ಷಣೆ, ಒಂದು ಕಡೆ ಕೃಷ್ಣನ ಆಕರ್ಷಣೆ. ಈಗ ನಮ್ದು ಹೇಗುಂಟಂದ್ರೆ ನೋಡಿ, ಈಗ ಇಲ್ಲಿ ಕೈ ತೋರಿಸ್ತೇನೆ, ಇದು ಕೆಳಗಿದು ಮಾಯೆ, ಸಾರಿ ಓಕೆ, ಕೃಷ್ಣನ ಆಕರ್ಷಣೆ ಮೇಲೆ ಬರಬೇಕು, ಅದು ಈಗ ಕೆಳಗೆ ಉಂಟು. ಈಗ ಇದು ಮೇಲೆ ಬರಬೇಕಿದ್ರೆ ನಾವು ಇಲ್ಲಿ ತುಲಾಭಾರ ಮಾಡಬೇಕು. ತುಲಾಭಾರ ಮಾಡೋದಂದ್ರೆ ಎಂತಾದ್ರೂ ಐಟಮ್ ಇಡುವಂಥದ್ದು, ಆಗ ಕೆಳಗೆ 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 ಬರ್ತದೆ, ಮಾಯೆ ಕೆಳಗೆ ಕೆಳಗೆ, ಇದು ಮೇಲೆ ಹೋಗ್ತದೆ ಕೃಷ್ಣ. ತಿಳಿದ? ಈಗ ನಮ್ದು ಹೇಗೆ ಉಂಟು? ಎಸ್, ಈಗಿನ ನಮ್ದು 50-50 ಉಂಟಾ, 595 ಉಂಟಾ, 199 ಉಂಟಾ, 70-30 ಉಂಟಾ, 70-30 ಉಂಟಾ, 60-40 ಉಂಟಾ? ಎಷ್ಟುಂಟು ನಮ್ದು ಕೃಷ್ಣ ಮತ್ತೆ ಮಾಯೆ? ಎಸ್, ಯಾರು ಹೇಳ್ತೀರಿ? ಎಸ್, 50-50 ಉಂಟು. 199. 10% ಉಂಟು ಪ್ರಭುಜಿ. 10%. 0 ಪ್ರಭುಜಿ, ನಾವು 99.9999. ಈಗ ಎಂತಂದ್ರೆ 0.00001% ನಮ್ದು ಕೃಷ್ಣ ಉಂಟು, ಉಳಿದದೆಲ್ಲ ಮಾಯ ಇರುವಂತದ್ದು. ಹಾಗಾಗಿ ನಾವು ಸ್ವಲ್ಪ 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 ಅಲ್ಲಿಗೆ ಆಗ್ಬೇಕು. ಹಣಿ ಸೇರಿದ್ರೆ ಹಳ್ಳೆ ಹೇಳ್ತಾವಲ್ಲ, ಹಾಗೆ
ನಮ್ದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ನಾವು ಈ ಕಡೆ. ಈಗ ನಮ್ದು ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇಲ್ಲ, ಈ ಕಡೆ ಇನ್ವೆಸ್ಟ್ಮೆಂಟ್ ಆಗ್ತಾ ಉಂಟು. ಈ ಕಡೆ ನಮ್ದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಉಂಟು ಮಾಯ ಕಡೆಗೆ, ಈ ಕಡೆ ಇಲ್ಲ. ಈಗ ನಾವೆಂತ ಮಾಡ್ಬೇಕು, ಈ ಕಡೆ ಆಗ್ತಾ ಬರ್ಬೇಕು ಇನ್ವೆಸ್ಟ್ಮೆಂಟ್. ಈ ಕಡೆ ಹಾಕಿ 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 ಇದು ಮೇಲೆ ಬರ್ತದೆ, ಇದು ಕೆಳಗೆ ಬರ್ತದೆ. ಹಾಗಾಗಿ ಅದಕ್ಕೆ ನಾನು ಈ ತುಲಾಭಾರದ ಎಕ್ಸಾಂಪಲ್ ಕೊಟ್ಟೆ. ತುಲಾಭಾರ ಮಾಡುವಾಗ ನೀವು ವೆಯ್ಟ್ ಈಗ ಸಪೋಸ್ ಈಗ 80 kg ಇದ್ರೆ 80 kg ಇದು ಯಾವುದು ನೀವು ಈ ದ್ರವ್ಯಗಳನ್ನು ಹಾಕ್ತೀರ ಅಂತ ಹೇಳಿದ್ರೆ ಅದನ್ನು ಇಡುವಂತ ಇಮಿಡಿಯೇಟ್ ಇದಾಗ್ತದೆ. ಅದರ ಅಷ್ಟು ವ್ಯಾಲ್ಯೂ ನೀವು ಹಣ ಕೊಡ್ತಾ ಇದ್ದ ದೇವಸ್ಥಾನ. ಅದೇ ರೀತಿ ಈಗ ನಾವು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಎಂತ ಮಾಡಬೇಕು, ಇಲ್ಲಿ ಇದಕ್ಕೆ ರಿಲೇಟ್ ಮಾಡುವ ಹಾಗೆ ಅನುವಾದಕ್ಕೆ ಆಕರ್ಷಣೆ, ಕೃಷ್ಣನ ಕಡೆ ನಮ್ಮ ಆಕರ್ಷಣೆ ಜಾಸ್ತಿ ಆದಾಗ, ಉಪ ಉತ್ಪನ್ನಗಳ ಕಡೆ ಆಕರ್ಷಣೆ ಕಡಿಮೆ ಆದಾಗ ಎಣಿಸಲಾಗದಷ್ಟು ಪ್ರಗತಿ ಸಾಧಿಸ್ತಾನಂತೆ. ಇದು ನಮ್ಗೆ ಕೂಡ ರಿಲೇಟ್ ಆಗ್ತದೆ. ಕೆಲವೊಮ್ಮೆ ನಿಮ್ಗೆ ಎಂತ ಮಾರೆ ಅವರು ಭಕ್ತಿಯಲ್ಲಿ ಎಷ್ಟು ಮುಂದೆ ಹೋಗಿದ್ದಾರೆ, ಎಷ್ಟು ಸೇವೆ ಮಾಡ್ತಾ ಇದ್ದಾರೆ, ಅವರಿಗೆ ಪೂರ್ತಿ ಭಗವಂತನ ಸೇವೆಯಲ್ಲಿ ಆಕರ್ಷಣೆ ಉಂಟು. ಈ ರೀತಿಯಲ್ಲಿ ನಮಗೆ ಥಾಟ್ ಬರ್ಬೋದು ಇನ್ನೊಬ್ಬರು ನೋಡುವಾಗ. ಒಳ್ಳೆ ವಿಷಯ ಇದು, ಅಟ್ಲೀಸ್ಟ್ ನಮ್ಗೆ ಅದು ಕಾಣ್ತದಲ್ಲ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ರಕ್ತದ ಕೈಯಲ್ಲಿ ನರಸಿಂಹ ಪ್ರಹ್ಲಾದನಿಗೆ ತಲೆಗೆ ಹೀಗೆ ಇಡ್ತಾನೆ. ಪ್ರಭುಪಾದಲ್ಲಿ ಹೇಳ್ತಾರೆ ಭಾವಾರ್ಥದಲ್ಲಿ, ಸೇಮ್ ಯು ವಿಲ್ ಆಲ್ಸೋ ಗೆಟ್. ನಿಮ್ಗೆ ಕೂಡ ಸಿಗ್ತದಂತೆ ನರಸಿಂಹನ ಹೀಗೆ ನರಸಿಂಹ ನಿಮ್ಮ ತಲೆ ಮೇಲೆ ಇಡುವಂಥದ್ದು. ಮತ್ತೆ ಧ್ರುವ ಮಹಾರಾಜಿಗೆ ನಾರಾಯಣ ಬಂದು ಹೀಗೆ ತಲೆಗೆ ಇಡ್ತಾನೆ, ಅಲ್ಲಿ ಕೂಡ ಪ್ರಭುಪಾದ ಹೇಳ್ತಾರೆ ಭಾವಾರ್ಥದಲ್ಲಿ ಸೇಮ್ ನಿಮ್ಗೆ ಕೂಡ ಸಿಗ್ತದೆ. ಭಗವಂತ ಪಾರ್ಶಾಲಿಟಿ ಅಲ್ಲ. ಈಗ ಧ್ರುವ ಮಹಾರಾಜಿಗೆ ಮತ್ತೆ ಪ್ರಹ್ಲಾದ ಮಹಾರಾಜಿಗೆ ಯಾಕೆ ಸಿಕ್ಕಿದೆ, ನಮ್ಗೆ ಯಾಕೆ ಭಗವಂತ ಆ ರೀತಿ ಕೈಯನ್ನು ತಲೆ ಮೇಲೆ ನಮ್ಮ ತಲೆ ಮೇಲೆ ಭಗವಂತ ಇಡ್ತಾ ಇಲ್ಲ? ಯಾಕೆ ಧ್ರುವ ಮಹಾರಾಜ್ ಮತ್ತೆ ಭಕ್ತಿಯಲ್ಲಿ ಮುಂದುವರಿದಿದ್ದಾರೆ, ಅಷ್ಟು ಭಕ್ತಿ ಅವರದು ಪ್ಯೂರ್ ಡಿವೋಟೀಸ್. ಆ ಮಟ್ಟಕ್ಕೆ ಇನ್ನು ಭಕ್ತಿನಲ್ಲಿ ಮುಂದುವರೆದಿಲ್ಲ ಗುರುಜಿ. ಈಗ ನಮ್ಗೆ ಇಚ್ಛೆ ಉಂಟಾ ಹಾಗೆ ಭಗವಂತ ಈಗ ನಮ್ಮ ತಲೆ ಮೇಲೆ ಇಡುವಂತ ಇಚ್ಛೆ ಉಂಟಾ? ಅನನ್ಯ ಭಕ್ತಿ ಇಲ್ಲ. ಅಲ್ಲ, ನಮ್ಗೆ ಈಗ ಇಚ್ಛೆ ಉಂಟಾ? ಫಸ್ಟ್ಗೆ ಯಾರಿಗೆಲ್ಲ ಇಚ್ಛೆ ಉಂಟು? ಓಕೆ, ಇಷ್ಟೇ ಜನಕ್ಕೆ ಇರುವುದು ಇಚ್ಛೆ, ಉಳಿದವರಿಗಿಲ್ವಾ ಇಚ್ಛೆ? ಎಲ್ಲರಿಗೂ ಉಂಟು ಗುರುಜಿ. ಅವ್ರು ಅನ್ಮ್ಯೂಟ್ ಮಾಡ್ಲಿಲ್ಲ ನೋಡಿ, ಅವ್ರಿಗೆ ಇಚ್ಛೆ ಇಲ್ಲ ಭಗವಂತ ಕೈಯನ್ನು ತಲೆ ಮೇಲೆ ಇಡುವಂತದ್ದು, ಇಲ್ವಾ? ಇಷ್ಟೇ ಕಡಿಮೆ ಜನರಿಗೆ ಮಾತ್ರ ಇಚ್ಛೆ ಇರುವುದಾ? ಓಕೆ, ನಮ್ಗೆ ಇಚ್ಛೆ ಬರ್ಬೇಕು ಭಗವಂತ. ವೆರಿ ಗುಡ್, ವೆರಿ ಗುಡ್. ಎಸ್, ಎಲ್ಲರಿಗೂ ಇಚ್ಛೆ ಉಂಟು. ಓಕೆ, ಆಗ್ಲಿ. ಹಾಗಾಗಿ ನಮ್ಗೆಲ್ಲರಿಗೂ ಇಚ್ಛೆ ಉಂಟು. ಭಗವಂತ ಇರ್ತಾನಂತೆ, ಭಗವಂತ ಇರ್ತಾನೆ, ಕೈಯನ್ನು ನಿಮ್ಮ ತಲೆ ಮೇಲೆ ಇಡ್ತಾನೆ. ಭಗವಂತ ಪಾರ್ಶಾಲಿಟಿ ಅಲ್ಲ, ಸಮೂಹಂ ಸರ್ವಭೂತೇಶು. ಭಗವಂತನಿಗೆ ಎಲ್ಲರೂ ಒಂದೇ, ಎಲ್ಲರೂ ಭಗವಂತನ ಮಕ್ಕಳು. ಸರ್ವಯೋನಿಷು ಕೌಂತೆಯ. ಭಗವಂತನಿಗೆ ಡಿಸ್ಕ್ರಿಮಿನೇಷನ್ ಇಲ್ಲ. ಪ್ರಹ್ಲಾದನ ತಲೆ ಮೇಲೆ ಕೈ ಇಟ್ಟಿದ್ದಾನೆ, ಧ್ರುವ ಮಹಾರಾಜ ತಲೆ ಮೇಲೆ ಕೈ ಇಟ್ಟಿದ್ದಾನೆ, ನಿಮ್ಮ ತಲೆ ಮೇಲೆ ಕೂಡ ಇಡ್ತಾನೆ ಭಗವಂತ. ಆದ್ರೆ ನಾವೆಂತ ಮಾಡ್ಬೇಕು? ವಾಪಸ್ ಇಲ್ಲಿಗೆ ಬರುವ. ನಾವೆಂತ ಮಾಡ್ಬೇಕು? ಅನುವಾದಕ್ಕೆ ಬರುವ. ನಾವೆಂತ ಮಾಡ್ಬೇಕು? ನಾವು ಈ ಉಪ ಉತ್ಪನ್ನಗಳೇ ನಮ್ಮ ಆಕರ್ಷಣೆ ಹೋಗಬಾರ್ದು, ಪೂರ್ತಿ ಕೃಷ್ಣನ ಮೇಲೆ ನಮಗೆ ಆಕರ್ಷಣೆ ಹೋಗ್ಬೇಕು. ನನ್ನತ್ತ ಎಣಿಸಲಾಗದಷ್ಟು ಪ್ರಗತಿ ಸಾಧಿಸುತ್ತಾನೆ, ಆಗ ಪ್ರಗತಿ ಸಾಧಿಸ್ತಾನೆ. ನಿಮ್ಮ ಆಕರ್ಷಣೆ ಎಷ್ಟು, ಈ ಮಾಯ ಕಡೆಗೆ ಎಷ್ಟು ಆಕರ್ಷಣೆ ಕಡಿಮೆ ಆಗ್ತದೆ, ಅಷ್ಟು ನೀವು ಪ್ರಗತಿ ಸಾಧಿಸ್ತೀರಿ.
ಅಷ್ಟು ನೀವು ಪ್ರಗತಿ ಸಾಧಿಸ್ತೀರಿ. ನೀವೀಗ ಆಕರ್ಷಣೆ ಕಡಿಮೆ ಇದ್ರೆ ಕಡಿಮೆ ಸಾಧಿಸ್ತೀರಿ. ಯಾರ ಕಡೆಗೆ? ಕೃಷ್ಣನ ಕಡೆ. ಈಗ ಮಾಯ ಕಡೆಗೆ ಆಕರ್ಷಣೆ ಕಡಿಮೆ ಇದ್ರೆ ಇಲ್ಲಿ ಜಾಸ್ತಿ ಆಗ್ತದೆ, ತುಲಾಭಾರ. ಮತ್ತೆ ಲಾಸ್ಟಿಗೆ ನೋಡಿ, ಮತ್ತು ಹಾಗೆ ಮೃತ್ಯು ಅವನನ್ನು ನಿಯಂತ್ರಿಸಲಾರದು. ಹಾಗಾಗಿ ಸಾವು ಅನ್ನೋದು ಆತ್ಮಕ್ಕೆ ಸಾವಿಲ್ಲ. ನೈನಂ ಚಿಂದಂತಿ ಸಷ್ಟಾನಿ ನೈನಂ ದಹತಿ ಪಾವಕ. ಹಾಗಾಗಿ ಆತ್ಮವನ್ನು ಕತ್ತರಿಸಲಿಕ್ಕೆ ಆಗುವುದಿಲ್ಲ, ಸುಡ್ಲಿಕ್ಕೆ ಆಗುವುದಿಲ್ಲ, ನೀರಿನಲ್ಲಿ ನೆಲೆಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಮೃತ್ಯು ಅನ್ನುವಂಥದ್ದು ಈ ದೇಹಕ್ಕೆ. ಹಾಗಾಗಿ ಭಕ್ತ ಟೋಟಲಿ ಮಾನಸ ದೇಹ ಗೇಹೋ ಜೋಕಿಚು ಮೋರ ಅರ್ಪಿತ ದುವಾಪದೆ ನಂದಕಿಶೋರ ಎಲ್ಲವನ್ನು ಭಗವಂತನ ಸಮರ್ಪಣೆ. ಹಾಗಾಗಿ ಅವ ಟೋಟಲಿ ಸ್ಪಿರಿಚುವಲೈಸ್ ಆಗಿದ್ದಾನೆ. ಹಾಗಾಗಿ ಮೃತ್ಯು ಎಂತ ಮೃತ್ಯು? ಈಗ ಪರೀಕ್ಷಿತ್ ಮಹಾರಾಜನ್ನು ಸಾಯಿಸ್ಲಿಕ್ಕೆ ಈ ಹಾವು ಬಂತಂತೆ. ಆದ್ರೆ ಎಸ್ ಬರ್ಲಿ ಅವ ಎಂತಂದ್ರೆ ಎಲ್ಲಿ ಉಂಟು, ಬರ್ಲಿ ಅಂತ. ಯಾಕೆಂದ್ರೆ ಅವ್ರು ಟೋಟಲ್ 7 ದಿವಸದಲ್ಲಿ ಸಮಾಧಿ ಹೋಗಿದ್ದಾನೆ. ಟೋಟಲ್ ಕೃಷ್ಣನ ಲೋಟಸ್ ಫೀಟ್ ಅಲ್ಲಿ ಇದ್ದಾನೆ. ಹಾಗಾಗಿ ಮೃತ್ಯು ಏನು ಅಲ್ಲ. ಈಗ ಲಾಸ್ಟ್ ಟೈಮ್ ಎಂತ ಆಯ್ತಂದ್ರೆ ಕೊರೋನಾ ಟೈಮಲ್ಲಿ ಭಕ್ತಿ ಚಾರು ಮಹಾರಾಜ್ ದೇಹ ತ್ಯಾಗ ಮಾಡಿದ್ರು. ಮತ್ತೆ ಈಸ್ ಗ್ರೇಸ್ ಪಂಕಜಾಂಗ್ರಿ ಪ್ರಭು, ಜಮಿನೋಸ್ ಪ್ರಭು ಅಣ್ಣ, ಹಾಗೆ ಕೆಲವರು ಹೇಳುವಂಥದ್ದು ಈ ಡ್ಯೂಟೀಸ್ ಕೂಡ ಸತ್ಯ. ನೋಡಿ, ಅವರು ಟೋಟಲಿ ಭಗವಂತನ ಪಾದದಲ್ಲಿ ಅಬ್ಸಾರ್ವ್ ಆಗಿದ್ದಾರೆ. ಅವರು ಟೋಟಲಿ ಕೃಷ್ಣನ. ಹಾಗಾಗಿ ಇದು ನಮ್ಮ ತರ ಮೃತ್ಯು ಅಲ್ಲ. ನಾವು ಕೃಷ್ಣನ ಪಾದದಲ್ಲಿ ಅಬ್ಸಾರ್ವ್ ಆಗ್ಲಿಲ್ಲ. ಮೃತ್ಯು ಎನಿ ಮೂಮೆಂಟ್ ನಮ್ಗೆ ಬರ್ಬೋದು, ಹೇಳಿ ಬರುವುದಿಲ್ಲ. ಆಗ ಗೊತ್ತಾಗ್ತದೆ, ದೂದ್ ಕ ದೂದ್ ಪಾನಿ ಕ ಪಾನಿ. ಲೈಫ್ ಇಸ್ ಎ ಪ್ರಿಪರೇಷನ್, ಡೆತ್ ಇಸ್ ಎಕ್ಸಾಮಿನೇಷನ್. ನಮ್ಗೆ ಎಷ್ಟು ಭಗವಂತನ ಪಾದದಲ್ಲಿ ಆಕರ್ಷಣೆ ಉಂಟು. ನಮ್ಗೆ ಇನ್ನೂ ಕೂಡ ಭೌತಿಕ ಇದರಲ್ಲಿ ಆಸಕ್ತಿ ಉಂಟಾ? ನಮ್ಮ ಹಣದಲ್ಲಿ ಆಸಕ್ತಿ ಉಂಟಾ? ನಮ್ಮ ಮನೆಯಲ್ಲಿ ಆಸಕ್ತಿ ಉಂಟಾ? ನಮ್ಮ ಇನ್ನೊಂದರಲ್ಲಿ ಆಸಕ್ತಿ ಉಂಟಾ? ಯಾವ್ದ್ರಲ್ಲಿ? ಎಲ್ಲ ಗೊತ್ತಾಗ್ತದೆ. ಎಲ್ಲ ಸಾವು ಬರುವಾಗ ಎಲ್ಲ ಗೊತ್ತಾಗ್ತದೆ. ಹಾಗಾಗಿ ಈಗ ಪ್ಯೂರ್ ಡ್ಯೂಟೀಸ್ ಇರೋ ಮೃತ್ಯು ನಮ್ಮ ಮೃತ್ಯು ಆಗಿ ಅಲ್ಲ. ಫಸ್ಟ್ ಆಫ್ ಆಲ್ ಪ್ಯೂರ್ ಡ್ಯೂಟೀಸ್ ಮೃತ್ಯು ಅಲ್ಲ. ದೇ ಆರ್ ಲಿವಿಂಗ್ ಫಾರ್ ಎವರ್ ಇನ್ ಸ್ಪಿರಿಚುವಲ್ ವರ್ಲ್ಡ್. ದೇ ಆರ್ ನಾಟ್ ಡೈಯಿಂಗ್. A pure devotee, when he leaves his body, ಶುದ್ಧ ಭಕ್ತ ಅವನ ದೇಹವನ್ನು ಬಿಡುವಾಗ ಅವನು ಸಾಯುವುದಲ್ಲ. ಅವ ಈಸ್ ಕಂಟಿನ್ಯೂಯಿಂಗ್ ಸರ್ವಿಸ್ ವೇರ್ ಇನ್ ಸ್ಪಿರಿಚುವಲ್ ವರ್ಲ್ಡ್. ಆಧ್ಯಾತ್ಮಿಕ ಲೋಕದಲ್ಲಿ ಅವನ ಸೇವೆ ಕಂಟಿನ್ಯೂ ಮಾಡುವಂಥದ್ದು. ಹಾಗೆ ತುಂಬಾ ವ್ಯತ್ಯಾಸ ಉಂಟು. ಹಾಗಾಗಿ ಮೃತ್ಯು ಅವನನ್ನು ನಿಯಂತ್ರಿಸಲಾರದು. ಮೃತ್ಯು ಅಂತ ಈ ದೇಹಕ್ಕೆ. ಸ್ಪಿರಿಚುವಲ್ ಬಾಡಿ ಹೇಗೆ ಅಂದ್ರೆ ಕೃಷ್ಣ ಬಲರಾಮ್ ದೇ ವಿಲ್ ಜಂಪಿಂಗ್. ಈಗ ಕೃಷ್ಣ ಮತ್ತೆ ಬಲರಾಮ ಇಬ್ಬರು ಕೂಡ ತುಂಬಾ ಎತ್ತರದಿಂದ ಹಾರ್ತಾ ಇದ್ರು. ಆದ್ರೆ ಅವರಿಗೆ ಎಂತ ಆಗ್ತಾ ಇಲ್ಲ. ಯಾಕೆ? ಯಾರಾದ್ರೂ ಹೇಳ್ಬೋದಾ? ಎಸ್, ಯಾಕೆ? ಈಗ ನಾವು ಈಗ ಬೆಟ್ಟದಿಂದ ಕೆಳಗೆ ಜಂಪ್ ಮಾಡಿ ನಾವು ಸಾಯ್ತೇವೆ. ಮಧ್ಮಯ ಕೃಷ್ಣಕಾಂತ ಹೇಳಿ. ಸಚ್ಚಿದಾನಂದ ಶರೀರ ಪ್ರಭುಜಿ ಅವರಿಗೆ. ಸಚ್ಚಿದಾನಂದ ಶರೀರ, ಅವರದ್ದು ಶರೀರ ಸಚ್ಚಿದಾನಂದ. ನಮಗೆ ಭೌತಿಕ ಶರೀರ ಅಲ್ಲ. ಹಾಗೆ ಆತ್ಮ ಕೂಡ ಸಚ್ಚಿದಾನಂದ. ಹಾಗೆ ಪ್ಯೂರ್ ಡಿವೋಟೀಸ್ ಅವರು ಸಚ್ಚಿದಾನಂದ ಶರೀರದಲ್ಲಿ ಸ್ಪಿರಿಚುವಲ್ ವರ್ಲ್ಡ್ಗೆ ಹೋಗ್ತಾರೆ. ಅಂದ್ರೆ ಆತ್ಮ ವಿಲ್ ಗೋ, ಇಟ್ ವಿಲ್ ಟೋಟಲ್ ಎಫಲ್ಜೆನ್ಸ್. ಹಾಗೆ ಹೋಗ್ತಾರೆ ಅಲ್ಲಿ. ಹಾಗಾಗಿ ಮೃತ್ಯು ಎಂತ? ಮೃತ್ಯು ದೇಹಕ್ಕೆ. ದೇಹ ಅಂತಂದ್ರೆ ಇಲ್ಲಿ ಭೌತಿಕ ಲೋಕದಲ್ಲಿ ಇರ್ಲಿಕ್ಕೆ ಒಂದು ಎಂತ ಇನ್ಸ್ಟ್ರೂಮೆಂಟ್. ಇಟ್ ಇಸ್ ಜಸ್ಟ್ ಇನ್ಸ್ಟ್ರೂಮೆಂಟ್. ಎಸ್, ಈಗ ನಾವು ಭಾವಾರ್ಥಕ್ಕೆ ಬರುವ. ಓಕೆ ನೋಡಿ, ನಾವು ಅನುವಾದದಲ್ಲಿ ಇದ್ದೇವೆ. ಓಕೆ, ಯೋಗಿಗಳು ಯೋಗ ಶಕ್ತಿಯ ಉತ್ಪನ್ನೋತ್ಪಗಳ
ಉತ್ಪನ್ನಗಳತ್ತ ಉತ್ಪನ್ನಗಳತ್ತ ಸಾಮಾನ್ಯವಾಗಿ ಆಕರ್ಷಿತರಾಗುತ್ತಾರೆ. ನೋಡಿ, ಇದರ ಮೇಲೆ ನಮಗೆ ಆಕರ್ಷಣೆ ಆಗಬಾರ್ದು. ಉತ್ಪನ್ನಗಳಂದ್ರೆ ಎಲ್ಲ ಮಾಯಗಂಟಲಿರುವಂಥದ್ದು. ಏಕೆಂದ್ರೆ ಅವರು ಅಣುವಿನಲ್ಲೂ ಅಣು, ಮಹತ್ತಿಗಿಂತ ಮಹತ್ ಆಗಬಲ್ಲ. ತುಂಬಾ ಸಣ್ಣದು ಕೂಡ ಆಗ್ತಾರೆ, ದೊಡ್ಡದು ಕೂಡ ಆಗ್ತಾರೆ. ಅಪೇಕ್ಷಿಸೆಲ್ಲದನ್ನು ಪಡೆಯಬಲ್ಲರು. ಗ್ರಹವನ್ನು ಕೂಡ ಒಂದು ಗ್ರಹ ಸೃಷ್ಟಿ ಮಾಡಬಹುದಂತೆ, ಅಥವಾ ತಾವು ಬಯಸಿದ ಯಾರನ್ನಾದ್ರೂ ತಮ್ಮ ವಶಪಡಿಸಿಕೊಳ್ಳಬಹುದು. ಇಂಥದ್ದೆಲ್ಲ ಯಾರು, ಈಗ ಹಿರಣ್ಯಕಶಿಪು ಆಗ್ಲಿ, ರಾವಣ ಆಗ್ಲಿ, ಇವರಿಗೆಲ್ಲ ಇಂಥ ಸಿದ್ಧಿ ಇತ್ತು. ಹಾಗಾಗಿ ನಾವು ಕೂಡ ಇಂಥ ಸಿದ್ಧಿಯನ್ನು ಬಯಸುವಂಥದ್ದು ಸೇಮ್, ಅದು ಆಸುರಿ ಮೆಂಟಾಲಿಟಿ. ಹಾಗಾಗಿ ಇದು ಒಳ್ಳೆಯದಲ್ಲ. ಭಕ್ತಿ ಸೇವೆ ಪರಿಣಾಮದ ಅಪರಿಪೂರ್ಣ ವಿಚಾರವುಳ್ಳ ಯೋಗಿಗಳು ಈ ಶಕ್ತಿಗಳಿಂದ ಆಕರ್ಷಿತರಾಗುತ್ತಾರೆ. ಭಕ್ತಿ ಸೇವೆಯ ಪರಿಣಾಮದ ಅಪರಿಪೂರ್ಣ ವಿಚಾರವುಳ್ಳ, ಪರಿಪೂರ್ಣ ಅಪರಿಪೂರ್ಣ ಯೋಗಿಗಳು. ಹಾಗಾಗಿ ಆದರೆ ಈ ಶಕ್ತಿಗಳು ಭೌತಿಕವಾದ, ಇದೆಲ್ಲ ಮೆಟೀರಿಯಲ್ ಅಂತೆ, ಭೌತಿಕ. ಆಧ್ಯಾತ್ಮಿಕ ಭಾಗದಲ್ಲಿ ಯಾವ ಸಂಬಂಧ ಅವುಗಳ ಇಲ್ಲ ನೋಡಿ. ಯಾಕೆಂದ್ರೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಕೃಷ್ಣ ಮತ್ತೆ ಸೇವೆ ಅಷ್ಟೇ, ಇದು ಯಾವುದು ಬೇಡ ಯಾರಿಗೂ ಕೂಡ. ಹೇಗೆಂದ್ರೆ ಈ ವ್ರಜವಾಸೀಸ್ ಎಲ್ಲ ಈ ಗೋಪೀಸ್ ಮತ್ತೆ ಗೋಪಾಸ್ ಅವರಿಗೆಲ್ಲ ಅಂತಂದ್ರೆ ದೇ ಆರ್ ವೆರಿ ಸಿಂಪಲ್ ಪೀಪಲ್. ಸಿಂಪಲ್. ಕೃಷ್ಣ ದ್ವಾರಕೆಯಿಂದ ಬರುವಾಗ ಇದು ನಮ್ಗೆ ಬೇಡ. ಕೃಷ್ಣ ಅಂದ್ರೆ ದ್ವಾರಕೆ ಕೃಷ್ಣ ತುಂಬಾ ಗ್ರ್ಯಾಂಡ್ ಆಗಿದ್ದಾನೆ, ಎಲ್ಲ ಆಭರಣಗಳುಂಟು, ಎಲ್ಲ ಒಳ್ಳೆಯದು. ಅವರಿಗೆ ಅದು ಮುಂಚೆದು ಗೋಪಾಲಕ, ಇದು ಗೊಲ್ಲ ಕೃಷ್ಣ ಅದು ಬೇಕು ಅವರಿಗೆ, ಸಿಂಪಲ್ ಕೃಷ್ಣ. ಹಾಗಾಗಿ ವ್ರಜವಾಸೀಸ್ ಆರ್ ವೆರಿ ಸಿಂಪಲ್. ಹಾಗೆ ಸ್ಪಿರಿಚುವಲ್ ವರ್ಲ್ಡ್ ಪೀಪಲ್ ಆರ್ ಸಿಂಪಲ್. ಅವರಿಗಿಂತ ಶಕ್ತಿ ಎಲ್ಲ ಬೇಡ ಅವರಿಗೆ. ದೇ ವಾಂಟ್ ಸರ್ವಿಸ್, ಕೃಷ್ಣನ್ ಸರ್ವಿಸ್. ಓಕೆ, ಭೌತಿಕವಾದದ್ದು ಆಧ್ಯಾತ್ಮಿಕದಲ್ಲಿ ಯಾವ ಸಂಬಂಧ ಅವುಗಳಿಲ್ಲ. ಅವುಗೆ ಭೌತಿಕ ಶಕ್ತಿಯಿಂದ ಈ ತರ ಭೌತಿಕ ಶಕ್ತಿಗಳು ಸೃಷ್ಟಿಯಾಗುವಂತೆ ಯೋಗ ಶಕ್ತಿಗಳು ಕೂಡ ಭೌತಿಕವಾದುದಾಗಿದೆ. ಒಬ್ಬ ಪರಿಪೂರ್ಣ ಯೋಗಿ ಮನಸ್ಸು ಯಾವ ಭೌತಿಕ ಶಕ್ತಿಯಿಂದಲೂ ಆಕರ್ಷಿತವಾಗುತ್ತದೆ. ಅದು ಪರಿಪೂರ್ಣ ಯೋಗಿ ಅಂದ್ರೆ ಅವನಿಗೆ ಭೌತಿಕ ವಸ್ತುವಲ್ಲಿ ಆಕರ್ಷಣೆವಾಗುವುದಿಲ್ಲ. ಆದರೆ ಪರಮಪ್ರಭುವಿನ ಕೇವಲ ಶುದ್ಧ ಸೇವೆಯತ್ತ ಆಕರ್ಷಣೆ ಆಗ್ತದೆ. ಅವನಿಗೆ ಸೇವೆ ಮಾತ್ರ. ನೋಡಿ ಎಷ್ಟು ಇದೆಲ್ಲ ಎಂತ ಒಂದು ಸೆಂಟೆನ್ಸ್, ತುಂಬಾ ಪವರ್ಫುಲ್ ಸೆಂಟೆನ್ಸ್. ಮಾಮೂಲಿ ಅಲ್ಲ ಪ್ರಭುಪಾದ ಇದು ಭಾವಾರ್ಥ. ಆದರೆ ಪರಮಪ್ರಭುವಿನ ಕೇವಲ ಶುದ್ಧ ಸೇವೆಯತ್ತ ಆಕರ್ಷಿತನಾಗ್ತಾನೆ ಯಾರು? ಪರಿಪೂರ್ಣ ಯೋಗಿ. ಬೇರೆ ಯಾವ ಕಡೆ ಕೂಡ ಅವನಿಗೆ ಆಕರ್ಷಣೆ ಇಲ್ಲ. ಹಾಗೆ ನಾವು ಕೂಡ ಡಿಸೈಡ್ ಮಾಡ್ಬೇಕು, ನನಗೆ ಆಕೆಯು ಯಾವ್ದು ಬೇಡ, ನನಗೆ ಸೇವೆಯತ್ತ ಭಗವಂತ ನಿನ್ನ ಸೇವೆಯತ್ತ ಮಾತ್ರ ನನಗೆ ಆಕರ್ಷಣೆ ಬೇಕು. ಭಕ್ತನಿಗೆ ಬ್ರಹ್ಮನ್ ಪ್ರಭೆಯಲ್ಲಿ ಲೀನವಾಗುವ ಪ್ರಕ್ರಿಯೆಯು ನರಕ. ನೋಡಿ, ಭಕ್ತನಿಗೆ ಅದು ನರಕ. ಈ ಎಲ್ಲ ಎಂತ ಹೇಳುವಂಥದ್ದು, ಭಕ್ತನಿಗೆ ಅದೇ ಸಾಯುಜ ಮೋಕ್ಷ, ಮತ್ತೆ ಉಳಿದ ಮೋಕ್ಷ ಕೂಡ ಅವನಿಗೆ ಇಷ್ಟ ಇಲ್ಲ. ಇಂದ್ರಿಯ ನಿಗ್ರಹವಾದ ಯೋಗ ಶಕ್ತಿಯ ಪ್ರಾರಂಭದ ಪರಿಪೂರ್ಣತೆಯು ಅಥವಾ ಯಾವುದೇ ಇತರ ಯೋಗ ಶಕ್ತಿಯು ಅವನಿಗೆ ತಾನಾಗಿ ಪ್ರಾಪ್ತವಾಗುತ್ತೆ. ಎಲ್ಲ ಕಾಲ ಬುಡಕ್ಕೆ ಬರ್ತದಂತೆ ಎಲ್ಲ ಭಕ್ತನಿಗೆ. ಆದ್ರೆ ಭಕ್ತನಿಗೆ ಅದರ ಮೇಲೆ ಆಸಕ್ತಿ ಇಲ್ಲ. ಇದು ನೋಡಿ, ಎಲ್ಲ ಸಿದ್ಧಿಗಳು ಕಾಲ ಮುಡಕ್ಕೆ ಬರ್ತದೆ. ಕೃಷ್ಣನಿಗೆ ಗೊತ್ತುಂಟು ಅವನಿಗೆ ಆಕರ್ಷಣೆ ಇಲ್ಲ, ಆದ್ರೆ ಎಲ್ಲವನ್ನು ಕೊಡ್ತಾನೆ. ಆದ್ರೆ ಅವನಿಗೆ ಕೃಷ್ಣನ ಮೇಲೆ ಮಾತ್ರ ಆಕರ್ಷಣೆ. ಉನ್ನತ ಲೋಕಗಳಿಗೆ ಏರುವುದು ಕೇವಲ ಒಂದು ಭ್ರಾಂತಿ ಎಂದು ಭಕ್ತನು ಪರಿಗಣಿಸುತ್ತಾನೆ. ಭಕ್ತನ ಗಮನವು ಭಗವಂತನ ಶಾಶ್ವತ ಪ್ರೇಮ ಸೇವೆಯಲ್ಲಿ ಮಾತ್ರ ಕೇಂದ್ರೀಕೃತವಾಗಿರುತ್ತದೆ. ನೋಡಿ, ಭಕ್ತ ಯಾವಾಗಲೂ ಪ್ರೇಮ ಸೇವೆಯಲ್ಲಿ. ಆದ್ದರಿಂದ ಮೃತ್ಯುವಿನ ನಿಯಂತ್ರಣವು ಅವನ ಮೇಲೆ ಇರುವುದಿಲ್ಲ. ಮೃತ್ಯು ಅವನನ್ನು ಮುಟ್ಲಿಕ್ಕೆ ಆಗುವುದಿಲ್ಲ, ಎಂತ ಟಚ್ ಮಾಡುವಂಥದ್ದು. ಟೋಟಲ್ ಕೃಷ್ಣನ್ ಪ್ರೊಟೆಕ್ಷನ್ ಅಲ್ಲಿ ಇದ್ದಾನೆ ಅವನು. ಅಂತ ದಿವ್ಯ ಸ್ಥಿತಿಯಲ್ಲಿ ಪರಿಪೂರ್ಣ ಯೋಗಿಯು ಶಾಶ್ವತ ಜ್ಞಾನಾನಂದದ ಸ್ಥಿತಿಯನ್ನು ಹೊಂದಬಹುದು. ಇಲ್ಲಿಗೆ ಶ್ರೀಮದ್ ಭಾಗವತ 3ನೇ ಸ್ಕಂದದ ಭೌತಿಕ ಪ್ರಕೃತಿಯನ್ನು ಅರಿಯುವ ಬಗ್ಗೆ ಎಂಬ 27ನೇ ಅಧ್ಯಾಯದ ಭಕ್ತಿವೇದ ಭಾವಾರ್ಥ ಮುಗಿಯಿತು. ನೋಡಿ, ಈಗ ನೆಕ್ಸ್ಟ್ ಬರುವಂತದ್ದು ಅಧ್ಯಾಯ 28ನೇ ಅಧ್ಯಾಯ, ಎಕ್ಸಿಕ್ಯೂಷನ್ ಆಫ್ ಡಿವೋಷನಲ್ ಸರ್ವಿಸ್. ತುಂಬಾ ಒಳ್ಳೆಯ ಅಧ್ಯಾಯ, ತುಂಬಾ ಒಳ್ಳೆಯ ಅಧ್ಯಾಯ. ಎಸ್, ಹರೇ ಕೃಷ್ಣ. ಪಂಚಕಲ್ಪತರು ವಿಶ್ವ ಕೃಪಾ ಸಿಂಧು ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು.